सुफलां मलयज शीतलां सस्यश्यामलां मातरं वन्दे मातरम् शुभ्रज्योत्स्ना पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिनी सुखदां वरदां मातरं वन्दे मातरं वन्दे मातरं वन्दे मातरಂ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರಿಗಳಿಗೊಂದು ತುರ್ತು ಸಭೆಯನ್ನು ಕರೆದಿದ್ದೇವೆ. ಬೆಳಗಾವಿಯಲ್ಲಿ ಅಧಿವೇಶನ ಮತ್ತು ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಒಂದು ಮಾಹಿತಿ ಕೊಡಲಿಕ್ಕಿದ್ದಾರೆ. ನಮ್ಮ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇವಾಗಲೇ ಯಾವಾಗ ನಡೀಬೇಕು ಅಂತ ಒಂದು ತುರ್ತು ನಡೀಲಿಕ್ಕಿದೆ. ಅಂದರೆ ಒಂದೆರಡು ತಿಂಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಓಟ್ ನಡೀಲಿಕ್ಕಿದೆ. ಮತ್ತು ನಮ್ಮ ಒಂದು ಕಾರ್ಯಕರ್ತರ ಎಲ್ಲ ಆಶೋತ್ತರಗಳನ್ನು ಪೂರೈಸೋದು, ಎಲ್ಲೆಲ್ಲ ಕೆಲಸ ಮಾಡೋದು, ಏನೆಲ್ಲ ಕಾರ್ಯಕರ್ತರಿಗೆ ಬೇಕಾದೆಲ್ಲ ವ್ಯವಸ್ಥೆಯ ಮತ್ತು ನಮ್ಮ ಪಕ್ಷದ ವತಿಯಿಂದ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ 6 ಜನ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದು ಅಭಿನಂದನೆ ಕಾರ್ಯಕ್ರಮ ಉಂಟು. ಮತ್ತು ಮೊನ್ನೆ ತಾನೇ ನರಿಂಗಾಣ ಕಮಲೋತ್ಸವ ನಡೆದ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಬಹಳಷ್ಟು ಶ್ರಮಪಟ್ಟು ಫ್ಲೆಕ್ಸ್ ಹಾಕುವುದರಲ್ಲಿ ಇರಲಿ, ಇನ್ನಿತರ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಹಳ ಹುರುಪಿನಿಂದ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರೆಲ್ಲರೂ. ಈ ಬಗ್ಗೆ ಅವರಿಗೂ ಒಂದು ಕಾರ್ಯಕರ್ತರೆಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮ ಹಾಗೂ ಇನ್ನಿತರ ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಇನ್ನಿತರ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಎಲ್ಲ ಬಂದಂಥ ಕಾಂಗ್ರೆಸ್ನ ಎಲ್ಲ ನಾಯಕರನ್ನು ಕಾರ್ಯಕರ್ತರನ್ನು ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರು ತಮ್ಮನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಆಶಯದಲ್ಲಿ ಇವತ್ತು ಒಂದು ತಿಂಗಳ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಈ ಸಭೆಯಲ್ಲಿ ಆಸೀನರಾದಂಥ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಂತ ಶ್ರೀ ಸದಾಶಿವ ಉಲ್ಲಾಲ್ರಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕಿಗೆ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಬ್ಲಾಕ್ಗಳಿಗೆ, ಮಂಗಳೂರು ದಕ್ಷಿಣ ಹಾಗೂ ಉಳ್ಳಾಳ ಹಾಗೂ ಮಣಿಪುರ ಬ್ಲಾಕಿಗೆ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮೆಟಿಲ್ಡಾ ಇವರನ್ನು ನಮ್ಮ ಬ್ಲಾಕಿಗೆ ಉಸ್ತುವಾರಿ ಹಾಕಿದ್ದಾರೆ. ಈ ಬೆಳಗಾವಿ ಸಮಾವೇಶದ ಬಗ್ಗೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕಿನ ಉಪಾಧ್ಯಕ್ಷರಾದ ಶ್ರೀ ದಿನೇಶ್ ಶೈ ಅವರಿದ್ದಾರೆ. ಅದೇ ರೀತಿ ಬ್ಲಾಕಿನ ಇನ್ನೊಬ್ಬ ಉಪಾಧ್ಯಕ್ಷರಾದಂಥ ಮೊಹಮ್ಮದ್ ಮುಸ್ತಾಫರಿದ್ದಾರೆ. ಇಬ್ಬರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಬ್ಬಾಸ್ ಅಲಿ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ನಾಯಕರು, ಜಿಲ್ಲೆಯ ಉಪಾಧ್ಯಕ್ಷರಾದಂಥ TS ಅಬ್ದುಲ್ರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರು, ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು, ಅದೇ ರೀತಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾಗಿ ಕೂಡ ಆಗಿದ್ದಾರೆ ಸುರೇಖಾ ಚಂದ್ರಸ್. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ರಾಜ್ಯ ವಕ್ಫ್ ಬೋರ್ಡ್ನ ಸದಸ್ಯರಾದ ಅಬ್ದುಲ್ ರೆಹಮಾನ್ ಕೋಡಿಚಾಲ್ರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಿಂಡಿಕೇಟ್ ಮಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಅಚ್ಯುತ್ ಗಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸೇವಾದಳದ ಅಧ್ಯಕ್ಷರಾದ ರೂಪೇಶ್ ಅವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ರವರು, ಅದೇ ರೀತಿ ಕಿಸಾನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಶೆಟ್ಟಿ ಅವರು, ರಾಜ್ಯ ಮಹಿಳಾ ವಕ್ಫ್ ಸಮಿತಿಯ ಸದಸ್ಯರಾದಂಥ ರಜಿಯಾ ಇಬ್ರಾಹಿಂರವರು, ನಮ್ಮ ಉಳ್ಳಾಳ ತಾಲೂಕು ಭೂನ್ಯಾಯ ಸಮಿತಿಯ ಸದಸ್ಯರಾದಂಥ ಚಂಚಲಾಕ್ಷಿ ಅವರು, ಅದೇ ರೀತಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಿಕಾ ರೈ ಅವರು, ಅದೇ ರೀತಿ ನಮ್ಮ ಉಳ್ಳಾಳ
ತಾಲೂಕಿನ ಬುನಿಯಾದ್ ಸಮಿತಿಯ ಸದಸ್ಯರಾದ ರವಿರಾಜ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನಾ ಕಾರ್ಯದರ್ಶಿಗಳಾದಂಥ ಇಸ್ಮಾಯಿಲ್ ನಾಟಕಲ್ರವರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕೋಟೆಕಾರು ರೈತರ ವ್ಯವಸಾಯ ಸೇವಾ ಸಹಕಾರ ಇನ್ನೊಬ್ಬ ಸದಸ್ಯರಾದ ಶ್ರೀಮತಿ ಸುನೀತಾ ಲೋಬರ್ ಅವರಿದ್ದ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಸುರೇಶ್ ಭಟ್ನಗರ್ ಇದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ವಕ್ತಾರರಾದ ದಿನೇಶ್ ಕುಂಪಾಲರಿದ್ದರು, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತ ಮಾಡಿಕೊಂಡು, ಅದೇ ರೀತಿ ನಮ್ಮ ಸೇವಾದಳದ ಮಂಗಳೂರು ದಕ್ಷಿಣ ಜಿಲ್ಲಾ ಸೇವಾದಳದ ಉಪಾಧ್ಯಕ್ಷರಾದ ನಾಗೇಶ್ ಅವರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಮಾಡಿಕೊಂಡು, ಅದೇ ರೀತಿ ನಮ್ಮ ಸೋಮೇಶ್ವರ ಪುರಸಭೆಯ ಎಲ್ಲ ಕೌನ್ಸಿಲರ್ಗಳನ್ನು, ಕೋಟೆಕಾರ್ ಪಟ್ಟಣ ಪಂಚಾಯತಿ ಎಲ್ಲ ಕೌನ್ಸಿಲರ್ಗಳನ್ನು, ಅದೇ ರೀತಿ ಉಳ್ಳಾಳ ನಗರಸಭೆಯ ಎಲ್ಲ ಸದಸ್ಯರುಗಳನ್ನು, ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳನ್ನು, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ವಿವಿಧ ಎಲ್ಲ ಘಟಕಗಳ ಸದಸ್ಯರುಗಳು, ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳನ್ನು, ಅದೇ ರೀತಿ ಎಲ್ಲರನ್ನು ಈ ಸಭೆಗೆ ನಾನು ಆರ್ಥಿಕವಾಗಿ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಗ್ರಾಮಗಳ ವಲಯ ಸಮಿತಿಯ ಅಧ್ಯಕ್ಷಗಳನ್ನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕೋಟೆಕಾರು ರೈತರ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಅಬ್ಸಾಲಿ ಕಿನ್ಯರ್ ಅವರು ಬಂದರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತ ಮಾಡಿಕೊಂಡು, ಇವತ್ತು ತುರ್ತಾಗಿ ಮೀಟಿಂಗನ್ನು ನಾವು ಕರೆದಂಥ ಉದ್ದೇಶ, ಜಿಲ್ಲಾ ಪಂಚಾಯತ್ ಮತ್ತು ಇವರಿಗೆ ನಮ್ಮ KPCCಯ ಕಾರ್ಯದರ್ಶಿಗಳಾದಂಥ ಮೆಟಿಲ್ಲರ್ ಅವರು ನಮಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಯಾಕಂದರೆ ತುರ್ತಾಗಿ ಅವರಿಗೆ ಹೋಗಲಿಕ್ಕಿರುವುದರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರೇ, ನಗರಾಭಿವೃದ್ಧಿ ಇಲಾಖೆಯ ಮೂಡ ಅಧ್ಯಕ್ಷರಾದ ಸದಾಶಿವ್ ಉಳ್ಳಾಳರವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ, ಹಲವಾರು ನಾಯಕರಿದ್ದೀರಾ. ರಮೇಶ್ ಸರ್ ನನ್ನ ಒಳಗಡೆ ಪರಿಚಯ ಮಾಡಿಸಿದ್ದೇನೆಂದರೆ, ಒಬ್ಬರೊಬ್ಬರು ಬರಬೇಕಾದ್ರೂ ಅವರ ಡೆಸಿಗ್ನೇಷನ್ ಹೇಳಿ ನನಗೆ ಪರಿಚಯ ಮಾಡಿಸಿದ್ರು. ಸೊ ಹಾಗಾಗಿ ಇಲ್ಲಿ ಎಲ್ಲ ನೆರೆದಿರೋರು ಮುಖಂಡರಾಗಿದ್ದೀರಾ. ಒಂದೊಂದು ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ತಮಗೆಲ್ಲರಿಗೂ ಕೊಟ್ಟಿದೆ. ತುಂಬ ಸಂತೋಷ ಆಗ್ತಾ ಇದೆ. ಏಕೆಂತ ಹೇಳಿದ್ರೆ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆ ಶಾಸಕರು ಇವತ್ತಿನ ದಿನ ಎಲ್ಲರಿಗೂ ಒಂದು ಅವಕಾಶ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ಕೂಡ DK ಶಿವಕುಮಾರ್ ಅವರು ಕೂಡ ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟಿರೋದ್ರಿಂದ ನಾನು ನೋಡಿದಾಗೆ ಉಳ್ಳಾಳ ಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಇವತ್ತು ದೊಡ್ಡ ನಾಯಕರಾಗಿದ್ದಾರೆ. ಅದು ಮೇ ಬಿ ನಮ್ಮ ಶಾಸಕರ ಒಂದು ಸಪೋರ್ಟ್ ಇದೆ ಎಲ್ಲರಿಗೂ. ಎಲ್ಲ ಒಂದೊಂದು ಅಧಿಕಾರದಲ್ಲಿ ನಾವಿದ್ದೇವೆ. ಸೊ ಹಾಗಾಗಿ ವಿಧಾನಸಭಾ ಕ್ಷೇತ್ರ ಅವರ ಹಿಡಿತದಲ್ಲೂ ಕೂಡ ಇದೆ. ಇನ್ನು ಮುಂದಕ್ಕೂ ಈ ಒಂದು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸೀಮಿತವಾಗಬೇಕಾಗಿದೆ. ಸೊ ತುಂಬ ಸಂತೋಷವಾಗ್ತಾ ಇದೆ. ತಾವೆಲ್ಲರ ಒಂದು ಒಗ್ಗಟ್ಟು ಐಕ್ಯತೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಈ ಒಂದು ನಮ್ಮ ಶಾಸಕರ ಮೇಲೆ ಇಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಲಿಕ್ಕೆ ಈ ದಕ್ಷಿಣ ಕನ್ನಡದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದೆ. ಅದರಲ್ಲಿ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಯಾವತ್ತೂ ನಮ್ಮನ್ನು ಕೈ ಬಿಡಲಿಲ್ಲ, ಕಾಂಗ್ರೆಸ್ ಪಕ್ಷವನ್ನು. ಸೊ ಹಾಗಾಗಿ ಮೊದಲನೇದಾಗಿ ನಮ್ಮ ಶಾಸಕರಿಗೆ ಅವರ ಜೊತೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಇವತ್ತಿನ ಈ ಒಂದು ಗೆಲುವಿಗೆ ಕಾರಣರಾಗಿದ್ದರೆ ತಮಗೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇವತ್ತಿನ ದಿನ ನನಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಕ ಮಾಡಿ ಉಳ್ಳಾಳ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಯಾಗಿ ಪುನಃ ಈಗ ಒಂದು ನನಗೆ ಅಡಿಷನಲ್ ಆಗಿ ಮಂಗಳೂರು ಸೌತ್ಗೆ ಕೂಡ ನನ್ನನ್ನು ಒಂದು ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ. ಮೊದಲಿಗೆ ನಾನು ನಮ್ಮ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಸರ್ಗೆ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ನಮ್ಮ ಕಾರ್ಯಾಧ್ಯಕ್ಷರು GC ಚಂದ್ರಶೇಖರ್ ಅವ್ರನ್ನ ಕೂಡ ಇವಾಗ ನಾನು ಅವರನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇವತ್ತಿನ ದಿನ ನನಗೆ ಇಲ್ಲಿ ಒಂದು ಉಸ್ತುವಾರಿಯಾಗಿ ಇವತ್ತು 15 ಮತ್ತು 16ನೇ ತಾರೀಕಿಗೆ ಮೀಟಿಂಗನ್ನು ಆಯೋಜನೆ ಮಾಡಬೇಕು ಅಂತ ನಮಗೆ ಒಂದು ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಲ್ಲಿನ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿರಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಕಳೆದ ಡಿಸೆಂಬರ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಬೆಳಗಾಂನಲ್ಲಿ ಇಟ್ಕೊಂಡಿದ್ವಿ.
26 ಮತ್ತು 27ನೇ ತಾರೀಕಿಗೆ. ಸೊ 26ನೇ ತಾರೀಕಿಗೆ ಗಾಂಧಿ ಭಾರತ್ ಅನ್ನುವ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡ್ರು. 27ನೇ ತಾರೀಕಿಗೆ ನಡೀಬೇಕಾಗಿದ್ದ ಕಾರ್ಯಕ್ರಮ ನಮ್ಮ ಕಾರಣಾಂತರದಿಂದ ನಮ್ಮ ಪ್ರಧಾನಮಂತ್ರಿಯವರಾಗಿದ್ದು ಮನಮೋಹನ್ ಸಿಂಗ್ರವರ ಅಕಾಲಿಕ ಮರಣದಿಂದ ಆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿತ್ತು. ಸೊ ಈಗ ಅದೇ ಕಾರ್ಯಕ್ರಮವನ್ನು ಈ ತಿಂಗಳ 21ನೇ ತಾರೀಕಿಗೆ ಬೆಳಗಾಂನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅನ್ನುವ ಒಂದು ಸ್ಲೋಗನ್ ಮೂಲಕ ಈ 3 ಸ್ಲೋಗನ್ನ ಇಟ್ಟು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ನಿರ್ಧಾರ ಮಾಡಿದ್ದಾರೆ. ಅವರ ನಿರ್ದೇಶನದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಇವತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಕೂಡ ನಮ್ಮ ಅಧ್ಯಕ್ಷರು ಎಲ್ಲ ಸಾಮಾನ್ಯ ಮುಖ್ಯಮಂತ್ರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಒಂದು ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ದೇವೆ. ನಾವು ಬೆಳಿಗ್ಗೆ ಇವತ್ತು ಮುಡಿಪು ಬ್ಲಾಕ್ನ ಒಂದು ಮೀಟಿಂಗನ್ನು UT ಖಾದರ್ ಸರ್ ಅವರ ಮಂಗಳೂರು ನಿವಾಸದಲ್ಲಿ ಇಟ್ಕೊಂಡಿದ್ವಿ. ಉತ್ತಮವಾದ ಒಂದು ಸಭೆ. ಸರ್ ಅವರ ಮನೆಯಲ್ಲೇ ಎಲ್ಲರಿಗೊಂದು ಬ್ರೇಕ್ಫಾಸ್ಟನ್ನು ಅರೇಂಜ್ ಮಾಡಿ ಎಲ್ಲ ಮುಖಂಡರ ಜೊತೆಯಲ್ಲಿ ಒಂದು ಕಾರ್ಯಕ್ರಮ, ಬೆಳಿಗ್ಗೆ ಒಂದು ಮೀಟಿಂಗ್ ಆಗಿದೆ. ಒಳ್ಳೆಯ ಒಂದು ರಿಸಲ್ಟನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ನನಗೆ ಭರವಸೆ ಇದೆ, ಮಂಗಳೂರಿನ ಉಳ್ಳಾಳ ವಿಧಾನಸಭಾ ಕ್ಷೇತ್ರದಿಂದ ಒಂದು ಜನರ ಒಂದು ದೊಡ್ಡ ಗುಂಪು ಬೆಳಗಾವಿಗೆ ಖಂಡಿತ ಎಲ್ಲರೂ ಬರ್ತಾ ಇದ್ದೀರಾ. ಒಳ್ಳೆ ರೀತಿಯಲ್ಲಿ ನಾವು ಒಂದು ರಿಸಲ್ಟನ್ನು ಕೊಡ್ತೇವೆ ಅನ್ನೋ ಭರವಸೆ ನನಗಿದೆ. ಏಕೆಂತ ಹೇಳಿದ್ರೆ ನಮ್ಮ ಶಾಸಕರನ್ನು ನಾನು ಒಂದು 12 ವರ್ಷದಿಂದ ನನಗೆ ಪರಿಚಯರಾಗಿದ್ದಾರೆ. ಅವರ ಒಂದು ಲೀಡರ್ಶಿಪ್ನಲ್ಲಿ ಇವತ್ತು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನೋಟಿಸ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟು ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ನಾವೊಂದು ಒಳ್ಳೆ ಹೆಸರನ್ನು ಕೊಡಬೇಕು ಅಂತ ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಮಾಡುವ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಿಂದ 100 ಜನರನ್ನಾದರೂ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು. ಇನ್ನೊಂದು ಹೇಳಿದರೆ ಅವ್ರು ಹೇಳಿದರು, ಯಾರನ್ನ ಹಣ ಕೊಟ್ಟು ಈ ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡು ಬರುವ ಅವಶ್ಯಕತೆ ನಮಗಿಲ್ಲ. ಏಕೆಂದರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಖಂಡರುಗಳು, ನಾಯಕರುಗಳು ಅವರೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಭಾಗವಹಿಸುವಿಕೆ ಅವರಲ್ಲಿದ್ದರೆ ಖಂಡಿತವಾಗಲೂ ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ ಗಾಂಧಿ ಭಾರತ್ ಅಂತ ಶುರುವಾಗಿ ಇವತ್ತಿನ ದಿನ ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ ಅನ್ನುವ 3 ಸ್ಲೋಗನ್. ಯಾಕೆ ಅಂತ ಹೇಳಿದರೆ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಇವತ್ತು ಒಂದು ಬ್ರೋಷರನ್ನು ರಿಲೀಸ್ ಮಾಡಿದ್ದಾರೆ. ಯಾಕಾಗಿ ಈ ಒಂದು ಸ್ಲೋಗನ್ ಅಂತ ಇವತ್ತಿನ ದಿನ ನಾವು ನಮ್ಮ ದೇಶದಲ್ಲಿ ನಡೆಯುತ್ತಿರುವಂಥ ಒಂದು ಬೆಳವಣಿಗೆ, ಸಂವಿಧಾನವನ್ನು ಅಳಿಸಬೇಕು ಅಂತ ಇರುವ ಒಂದು ಬೆಳವಣಿಗೆ ನಡೀತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ನಾವು 75 ವರ್ಷ ಕಾಂಗ್ರೆಸ್ ಪಕ್ಷ ರಾಷ್ಟ್ರವನ್ನು ಆಳಿದ್ದೇವೆ. ನಮ್ಮ ಪಕ್ಷ ಯಾವತ್ತೂ ಜನರ ಪರವಾಗಿರುವಂಥ ಪಕ್ಷ, ಸಂವಿಧಾನವನ್ನು ಉಳಿಸಬೇಕು ಅಂತ ಸತತವಾಗಿ ಹೋರಾಟ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಕುಳಿತಿದ್ರು ಕೂಡ ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಸಂವಿಧಾನವನ್ನು ಯಾವತ್ತು ಕೈನಲ್ಲಿ ಹಿಡಿದುಕೊಂಡೇ ಇವತ್ತು ಭಾರತ್ ಜೋಡೋ ಯಾತ್ರವನ್ನು ಪ್ರಾರಂಭ ಮಾಡಿದರು. ಕರ್ನಾಟಕದಲ್ಲಿ ಅವರು ಪ್ರಾರಂಭಗೊಂಡ ಒಂದು ಭಾರತ್ ಜೋಡೋ ಯಾತ್ರೆ ಕರ್ನಾಟಕದಲ್ಲಿ ಇವತ್ತು ನಾವು ಒಂದು ಒಳ್ಳೆ ರಿಸಲ್ಟ್ 138 ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಇವತ್ತು ನಾವು ದೊಡ್ಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೇವೆ. ಏಕೆಂದರೆ ಇವತ್ತು ಕರ್ನಾಟಕವನ್ನು ನೋಡಿ ಬೇರೆ ರಾಜ್ಯಗಳು ಕೂಡ ಕರ್ನಾಟಕದ ಒಂದು ಗ್ಯಾರಂಟಿ ಸ್ಕೀಮ್ ಇರಲಿ, ಕರ್ನಾಟಕ ಇವತ್ತು ಈ ರೀತಿಯಲ್ಲಿ ಒಂದು ಒಳ್ಳೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮಾರ್ಗದರ್ಶನ. ಏಕೆಂದರೆ ನಾನು ಕೂಡ 4 ವರ್ಷದಿಂದ ಅಧ್ಯಕ್ಷರ ಜೊತೆಯಲ್ಲಿ ಕೆಲಸ ಮಾಡುವಾಗ ನನಗೆ ಗೊತ್ತಿದೆ, ಅವರ ಮೊದಲ ಒಂದು ಮಾತು ಅಧ್ಯಕ್ಷರ ಸ್ಥಾನವನ್ನು ತಗೊಂಡಾಗ, ಇವತ್ತಿನಿಂದ ನಾನು ಮಲಗೋದಿಲ್ಲ, ನಿಮ್ಮನ್ನ ಯಾರನ್ನೂ ಮಲಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಸೊ ಅದೇ ರೀತಿಯಲ್ಲಿ ನಿದ್ದೆ ಇಲ್ಲದೆ ಹಗಲು ರಾತ್ರಿ ಶ್ರಮಪಟ್ಟು 2023ರ ಒಂದು ಅಸೆಂಬ್ಲಿ ಎಲೆಕ್ಷನ್ 136 ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ರಾಜ್ಯಕ್ಕೆ ಒಂದು ಒಳ್ಳೆ ಉತ್ತಮವಾದ ಒಂದು ಹೆಸರನ್ನು ತಂದಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಕರ್ನಾಟಕ ರಾಜ್ಯ. ಸೊ ಈಗ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ
ನಾಯಕರುಗಳಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಮಾಡಬೇಕಾಗಿದೆ ಏನಂತ ಹೇಳಿದ್ರೆ, ನಮ್ಮ ಕೈನಲ್ಲಿ ಸಂವಿಧಾನ ಇದೆ. ಸಂವಿಧಾನ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮ್ಮ ಮುಂದಿನ ಜನರೇಷನ್ಗೆ ಕೂಡ ನಮ್ಮ ಸಂವಿಧಾನ ಬೇಕಾಗಿದೆ. ಇವತ್ತು ಸಂವಿಧಾನವನ್ನು ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿಗೆ ತಗೊಂಡು ಬಂದಾಗ ಒಂದು 6 ತಿಂಗಳಿಂದ 1 ವರ್ಷದ ಬೆಳವಣಿಗೆ ಟೈಮ್ನಲ್ಲಿ ಮೊದಲನೇದಾಗಿ ಅದಕ್ಕೆ ಅಬ್ಜೆಕ್ಷನ್ ಮಾಡಿದವರೇ RSSನವರು. ಸಂವಿಧಾನ ನಮಗೆ ಬೇಡ ಅಂತ ಹೇಳಿ ಸಂವಿಧಾನ ಪುಸ್ತಕವನ್ನು ಹರಿಯೋದ್ರ ಮೂಲಕ ಅದಕ್ಕೆ ಅವಮಾನ ಮಾಡಿ ಆಗದಿಂದನೇ ಸಂವಿಧಾನ ಇರಬಾರದು ಅಂತ ಹೇಳಿದರು. ಆದರೆ ನಾವು ಸಂವಿಧಾನವನ್ನು ತಿಳಿದುಕೊಂಡು ನಮಗೆ ಅದರಲ್ಲಿ ಇವತ್ತು ನೀವು ಸಮಾನರಾಗಿ, ಮಹಿಳೆಯರೇ ಇರಲಿ, ಗಂಡಸರೇ ಇರಲಿ, ಇಲ್ಲ ನಮ್ಮ ಸಮುದಾಯ, ಇಲ್ಲ ನಮಗೆ ಇವತ್ತು ಒಂದಿನ ದಿವಸ ಭಾರತ ದೇಶದಲ್ಲಿ ಮಾತ್ರ ಎಲ್ಲ ಸಂಸ್ಕೃತಿ ಸಮುದಾಯಗಳು ಎಲ್ಲ ಭಾಷೆಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಿದ್ರಂತೆ ಭಾರತ ದೇಶ ಮಾತ್ರ ಇರೋದು. ಅದು ಯಾಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಸಂವಿಧಾನದಿಂದ ಮಾತ್ರ. ಆ ಸಂವಿಧಾನ ನಾವು ಉಳಿಸ್ಕೊಳ್ಬೇಕಾಗಿದೆ. ಅದನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಎಲ್ಲರ ಪಾತ್ರ ಇಲ್ಲಿ ಇರಬೇಕಾಗಿದೆ. ರಾಹುಲ್ ಗಾಂಧಿಯವರು ಒಬ್ಬರೇ ಹೋರಾಟ ಮಾಡಿದರೆ ಸಾಕಾಗೋದಿಲ್ಲ. ಅವರ ಜೊತೆಯಲ್ಲಿ ನಾವು ಒಬ್ಬರೊಬ್ಬರು ಅವರ ಪಕ್ಕದಲ್ಲಿ ನಿಂತು ನಾವು ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಉಳಿಸಬೇಕಾಗಿದೆ. ಗಾಂಧೀಜಿಯವರ ನಡಿಗೆ, ಸ್ವಾತಂತ್ರ್ಯವನ್ನು ನಮಗೆ ಕೊಡಲಿಕ್ಕೆ ಗಾಂಧೀಜಿಯವರು ಪಟ್ಟಂಥ ಕಷ್ಟ, ಅವರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮೊದಲ ಅಧ್ಯಕ್ಷರಾಗಿ ಬೆಳಗಾಂನಲ್ಲಿ ಬಂದು ಅವರ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು, ಈ ಎಲ್ಲ ಒಂದು ಐತಿಹಾಸಿಕ ಘಟನೆಯನ್ನು ಸ್ಮರಿಸುತ್ತಾ 100 ವರ್ಷಗಳ ಒಂದು ಅಧ್ಯಕ್ಷ ಸ್ಥಾನ, ಇದನ್ನೆಲ್ಲ ಇವತ್ತು ನಾವು ಬೆಳಗಾಂನಲ್ಲಿ ನಾವು ಒಂದು 21ನೇ ತಾರೀಕಿಗೆ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಯಾಕೆ ಬೆಳಗಾಂಗೆ ಹೋಗಿ ನಾವು ಅಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಕೊನೆವರೆಗೂ ನಾವು ಇದನ್ನು ನೆನೆಸ್ಕೊಳ್ಬೋದು. ಏಕೆಂದರೆ ಈ 100 ವರ್ಷದ ಕಾರ್ಯಕ್ರಮ ಮತ್ತೆ ನಮಗೆ ಬರೋದಿಲ್ಲ. ಸೊ ನಾನು ಮೊನ್ನೆ ಬೆಳಗಾಂಗೆ ಹೋದಾಗ ಗಾಂಧೀಜಿಯವರು ಒಂದು ಬಾವಿಯನ್ನು ಅಲ್ಲಿ ತೋಡಿದ್ರು. ಅದನ್ನು ನಾನು ಮೊದಲೇ ಒಮ್ಮೆ ನೋಡಿದ್ದೆ. ಒಂದು ಪಾರ್ಕ್ನಲ್ಲಿ ಆ ಬಾವಿ ಇದೆ. ಸೊ ಇವತ್ತಿನ ದಿವಸ ಆ ಜಾಗವನ್ನು ಹೋಗಿ ನೋಡಿದಾಗ ಇಟ್ ವಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಆ ಒಂದು ನವೀಕರಣ ಮಾಡಿ ಆ ಜಾಗಕ್ಕೆ ಒಂದು ಸುಂದರವಾದ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ತುಂಬ ನೋಡಿ ಖುಷಿಯಾಯಿತು. ಸೊ ತಾವೆಲ್ಲರೂ ಬರಬೇಕು, ಬೆಳಗಾಂನಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿದೆ. ಈ ಕಾರ್ಯಕ್ರಮ ನಮ್ಮ ಒಂದು ಇತಿಹಾಸದ ಪುಸ್ತಕದಲ್ಲಿ ಬರೆಯುವ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಬೇರೆ ವಿಷಯಗಳನ್ನು ಐ ಥಿಂಕ್ ಅಧ್ಯಕ್ಷರು ಮಾತಾಡ್ತಾರೆ. ಮುಂದೆ ಕೂಡ ನಾನು ಪಂಚಾಯತಿ ಎಲೆಕ್ಷನ್ಗಳಿಗೆ ಕೂಡ ಒಂದು ಸಭೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಇವತ್ತಿನ ದಿನ ನಾನು ಬಂದಿರೋದು ಒಂದು ಅಜೆಂಡಾ 21ನೇ ತಾರೀಕಿನ ಕಾರ್ಯಕ್ರಮಕ್ಕೆ. ಸೊ ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ, ಭಾಗವಹಿಸಿ. ನನಗೆ ಗೊತ್ತಿರುವಾಗ ಬೆಳಿಗ್ಗೆ ಶಾಸಕರು ಕೂಡ ಹೇಳಿದರು, ಬಸ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಆಮೇಲೆ ಇರಲಿಕ್ಕೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ. ಸೊ ಹಾಗಾಗಿ ಉಳ್ಳಾಳ ವಿಧಾನಸಭಾ ಕ್ಷೇತ್ರದಿಂದ ತಮ್ಮೆಲ್ಲರ ಒಂದು ಸಹಭಾಗಿತ್ವ ಈ ಕಾರ್ಯಕ್ರಮಕ್ಕೆ ಇರಲಿ. ಎಲ್ಲರೂ ಸೇಫಾಗಿ ಬನ್ನಿ. ನಾನು ಕೂಡ ಇರ್ತೀನಿ ಬೆಳಗಾಂನಲ್ಲಿ. ಅಗತ್ಯ ನಿಮ್ಮ ಶಾಸಕರ ಎಲ್ಲ ನೋಡ್ಕೊಳ್ತಾರೆ, ತೊಂದರೆ ಇಲ್ಲ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಮುಂದಿನ ದಿನಗಳಲ್ಲಿ. ದಕ್ಷಿಣ ಕನ್ನಡ ಅಂತ ಹೇಳಿದರೆ ನಾನು ಕೂಡ ನನ್ನ ಒಂದು ಗ್ರ್ಯಾಜುಯೇಷನ್ನ ಇಲ್ಲೇ ಮಾಡಿದ್ದು, ಕೊಡಗಿನ ಮೂಲದವಳಾದ್ರೂ ದಕ್ಷಿಣ ಕನ್ನಡದ ಜನ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಿನಿಂದ ನೋಡಿರುವುದು ಸ್ನೇಹಜೀವಿಗಳು. ಆದರೆ ಇವತ್ತು ದಕ್ಷಿಣ ಕನ್ನಡವನ್ನು ಯಾವ ರೀತಿಯಲ್ಲಿ ಜನರ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ ಕೋಮುಗಲಭೆ, ಜಾತಿವಾದಿ, ಈ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿಯಾಗಿದೆ. ತುಂಬ ಸಂಕಟವಾದ ವಿಷಯ ಹೇಳಬೇಕು ಅಂತ ಹೇಳಿದ್ರೆ. ಸೊ ಈ ಒಂದು ವಾತಾವರಣ ಬದಲಾಗಬೇಕಾಗಿದೆ. ಸೊ ಅದಕ್ಕೆ ಒಬ್ಬರು ಇಬ್ಬರು ಮಾತಾಡಿದರೆ ಸಾಕಾಗೋದಿಲ್ಲ. ನಾವೆಲ್ಲರೂ ಇದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ಇದ್ದೇವೆ, ಅದೇ ರೀತಿ ಮಾನವೀಯತೆಯಿಂದ ಇದ್ದೇವೆ ನಾವು. ಸೊ ಅದನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಬರುವಂಥ 2028ರ ಒಂದು ಎಲೆಕ್ಷನ್ ಈಗದಿಂದ ನಾವು ತಯಾರಿ ಮಾಡಬೇಕಾಗಿದೆ. ಸೊ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಹೇಗೂ ನಮ್ಮ ಶಾಸಕರು ಅದನ್ನು ಒಂದು ಅವರ ಟೆರಿಟರಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಆದರೆ ಅದು ಒಂದೇ ಆಗಬಾರ್ದು. ನಾವು ಪಕ್ಕದ ನಮ್ಮ ಕಾನ್ಸ್ಟಿಟ್ಯುನ್ಸಿನಲ್ಲಿ ಕೂಡ ನಾವೆಲ್ಲ ಒಂದು ನಮ್ಮ ಸಹಭಾಗಿತ್ವವನ್ನು ತೋರಿಸಿ. ಏಕೆಂತ ಹೇಳಿದರೆ ಇದು ಒಬ್ಬ ವ್ಯಕ್ತಿಗೆ ಇರುವಂಥ ಎಲೆಕ್ಷನ್ ಅಲ್ಲ, ಇಲ್ಲ ಈಚ್ ಇಂಡಿವಿಜುವಲ್ ಅವರವರ ಒಂದು ನಾಯಕತ್ವಕ್ಕೆ ಇರುವಂಥದ್ದಲ್ಲ ಕಾಂಗ್ರೆಸ್ ಪಕ್ಷ.
ಕಾಂಗ್ರೆಸ್ ಪಕ್ಷ ಪುನಃ ನಮಗೆ ರಾಜ್ಯದಲ್ಲಿ ಬರಬೇಕಾಗಿದೆ, ದೇಶದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಬರಬೇಕು, ರಾಹುಲ್ ಗಾಂಧಿಯವರನ್ನು ನಾವು ಒಂದು ಉನ್ನತ ಮಟ್ಟದಲ್ಲಿ ನೋಡಬೇಕಾಗಿದೆ. ಸೊ ಹಾಗಾಗಿ ಎಲ್ಲರೂ ಒಗ್ಗೂಡಿ ಅವರ ಕೈಯನ್ನು ನಾವು ಬಲಪಡಿಸೋಣ. ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಆಮೇಲೆ ಬಂದು ಭೇಟಿ ಮಾಡ್ತೀನಿ ಸರ್. ಸೊ ಇಷ್ಟು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರುವ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮಿಷನಲ್ಲೆಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ಮಾಡ್ತೀವಿ ಅಂತೇಳಿ ಏಪ್ರಿಲ್ ಅಥವಾ ಮೇಯಲ್ಲಿ ಚುನಾವಣೆ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಮೀಸಲಾತಿ ಬಂದಿದೆ. ಅದಕ್ಕಾಗಿ ಶಾಸಕರು ಮೊನ್ನೆ ಹೇಳಿದ್ದಾರೆ, ಪ್ರತಿ ಗ್ರಾಮದಲ್ಲಿ ಕೂಡ ಉಳ್ಳಾಳ, ಕೋಟೆಕಾರು, ಸೋಮೇಶ್ವರ ಈ 3 ಗ್ರಾಮಗಳ ಉಸ್ತುವಾರಿಗಳನ್ನು ಆ ಗ್ರಾಮಕ್ಕೆ ನೀವು ಗ್ರಾಮಕ್ಕೆ ಪಟ್ಟಿ ಮಾಡಿ ತನ್ನ ಯಾರಿಗೆಲ್ಲ ಮನಸ್ಸಿದೆ ಉಸ್ತುವಾರಿ ಮಾಡಲಿಕ್ಕೆ ಅಂಥವರ ಹೆಸರುಗಳನ್ನು ನನಗೆ ಕೊಡಿ. ನಾನು ಯಾವ ಗ್ರಾಮಕ್ಕೆ ಉಸ್ತುವಾರಿಗಳನ್ನು ಹಾಕಬೇಕಂತೇಳಿ ಪಟ್ಟಿ ಕೊಡ್ತೀನಿ. ಚುನಾವಣೆ ಘೋಷಣೆ ಆದರೆ ನಮಗೆ ಸಭೆ ಮಾಡಲಿಕ್ಕೆ ಕಷ್ಟ, ಎಲ್ಲ ಕಂಡೀಷನ್ ಹಾಕುವಾಗ ಕಷ್ಟ ಆಗ್ತದೆ. ಅದಕ್ಕಿಂತ ಮೊದಲು ನಾವು ಪೂರ್ವ ತಯಾರಿ ಮಾಡುವ ಅಂತ ಹೇಳಿಕೊಂಡು ಈ ಸಲ ಚುನಾವಣೆ ಖಂಡಿತ ಆಗೇ ಆಗ್ತದೆ. ಈ ಸರ್ಕಾರಕ್ಕೆ ಕೂಡ ಈ ಸಲ ಒಂದು ಇದಿದೆ, ಇಂಟ್ರೆಸ್ಟ್ ಇದೆ ಮಾಡುವ ಅಂತ ಹೇಳಿಕೊಂಡು, ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಮಾಡುವ ಅಂತ ಹೇಳ್ಕೊಂಡು. ಅದಕ್ಕಾಗಿ ನಾವೆಲ್ಲ ತಯಾರಾಗಿರಬೇಕು. ಎಲ್ಲರೂ ಕೂಡ ಯಾರಿಗೆಲ್ಲ ನಾನು ಫೋನ್ ಮಾಡ್ತೀನಿ ಉಸ್ತುವಾರಿ ಹಾಕಲಿಕ್ಕೆ, ನಿಮಗೆ ಮನಸ್ಸಿದ್ದರೆ ಪುರುಷೋತ್ತಿದ್ದರೆ ಪಕ್ಷಕ್ಕೆ ಬೇಕಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದರೆ ಖಂಡಿತವಾಗಿ ನೀವು ಹೆಸರು ಕೊಡಿ, ನಾನು ಅದನ್ನು ಬರೆದು ಕೊಡ್ತೀನಿ. ಯಾವ ಗ್ರಾಮಕ್ಕೆ ಅವರು ಹಾಕ್ತಾರೆ ಆ ಗ್ರಾಮದಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ನರಿಂಗಾಳ ಕಂಬಳಕ್ಕೆ ಬರ್ತಾರೆ. ಬಂದಾಗ ನಾವೆಲ್ಲರೂ ಕೂಡ ಅವರಿಗೆ ಬ್ಯಾನರನ್ನು ಹಾಕಿ ಸ್ವಾಗತವನ್ನು ಕೋರಬೇಕಂತೇಳಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ನಮ್ಮ ಇಲ್ಲಿ ಸ್ಟಾಫಲ್ಲಿ ಮಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮವರೆಲ್ಲರೂ ಕೂಡ ಎಲ್ಲರಂತೆ ಇಲ್ಲಿ ನಾವು ಎಲ್ಲರನ್ನು ಹೇಳಲಿಕ್ಕೆ ಎಲ್ಲರೂ ಕೂಡ ಸೇರಿ ಅವರವರ ತ್ಯಾಗದ ಪ್ರಕಾರ ಎಲ್ಲ ಬಂಟಿ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಅದಕ್ಕೆ ಅವರಿಗೆಲ್ಲರಿಗೂ ಕೂಡ ಈಗ ಒಬ್ಬೊಬ್ಬರ ಹೆಸರು ಕರೆದರೆ ಒಬ್ಬೊಬ್ಬರ ಹೆಸರು ಬಿಟ್ಟು ಹೋದರೆ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಹೇಳಿದ ಎಲ್ಲರಿಗೂ ಕೂಡ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹಾಗೂ ಶಾಸಕರ ವತಿಯಿಂದ ಕೂಡ ಅಭಿನಂದನೆಯನ್ನು ಈ ಸಭೆಯಲ್ಲಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಕೂಡ ನಮ್ಮ ಸಿದ್ದರಾಮಯ್ಯನವರು ಬರುವಾಗ ಅವರು ಕೂಡ ಇವರ ಹತ್ರ ಕೇಳಿದ್ರಂತೆ, ಇಷ್ಟು ದೊಡ್ಡ ಈ ವಿಧಾನಸಭೆಯಷ್ಟು ಬ್ಯಾನರ್ ಹಾಕಿದ್ದನ್ನು ಯಾವ ವಿಧಾನಸಭೆಗೆ ಹೋಗುವಾಗ ಕೂಡ ಆಗಲಿಲ್ಲ. ಏರ್ಪೋರ್ಟಿನ ಹಿಡಿದು ಅವರು ಅಲ್ಲಿ ಕಾಲು ಕೆಳಗೆ ಇಡ್ತಾರೆ, ಅಲ್ಲಿ ತನಕ ದೊಡ್ಡ ಮಟ್ಟದ ಬ್ಯಾನರ್ ಹಾಕಿದ್ದಾರೆ, ದೊಡ್ಡ ಇದನ್ನು ಹಾಕಿದ್ದಾರೆ, ಸ್ಕ್ರೀನಲ್ಲಿ ಹೂವನ್ನು ಕೂಡ ಹಾಕಿದ್ದಾರೆ, ಪಟಾಕಿ ಸಿಡಿಸಿದ್ದಾರೆ, ಚೆಂಡೆ ಬೇರೆ ಬೇರೆ ರೀತಿಯ ಎಲ್ಲ ಕಾರ್ಯಕ್ರಮ. ಆದರೆ ಸ್ಟ್ರಿಕ್ಟ್ ಕಾರ್ಯಕ್ರಮ ಆದ ನಮ್ಮ ಮುಖ್ಯಮಂತ್ರಿಗಳ ಅವರು ಸ್ಟ್ರಿಕ್ಟ್ ಕಾರ್ಯಕ್ರಮ ಆದರೆ ಸ್ವಲ್ಪ ಕಷ್ಟ ಆಗಿದೆ, ನಮ್ಮ ಕಾರ್ಯಕರ್ತರಿಗೆ ಕೂಡ ಕಷ್ಟ ಆಗಿದೆ. ಅದೆಲ್ಲವನ್ನು ನಾವು ಸಹಿಸ್ಕೋಬೇಕಾಗಿ. ಯಾಕಂತ ಹೇಳಿದರೆ ಒಂದು ಮುಖ್ಯಮಂತ್ರಿ ಕಾರ್ಯಕ್ರಮ ಅಂತ ಹೇಳಿದರೆ ಆ ರೀತಿ ಇದೆ. ಆದರೂ ಕೂಡ ಸಭಾಧ್ಯಕ್ಷರು ಅದನ್ನೆಲ್ಲವನ್ನು ಬದಿಗೊತ್ತಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಎಲ್ಲ ಬಂಟಿಂಗ್ಸ್, ಬ್ಯಾನರ್ಸ್, ದ್ವಾರ ಹಾಕಿದವರಿಗೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ಸಭಾಧ್ಯಕ್ಷರು ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಎಲ್ಲ ಘಟಕಗಳ ಅಧ್ಯಕ್ಷರುಗಳು ಈಗ ಘಟಕದ ಅಧ್ಯಕ್ಷರು ಅವರೇ ಆಗಿರ್ತಾರೆ, ಯಾಕೆ ಚೇಂಜ್ ಆಗಲಿಲ್ಲ. ಆ ಘಟಕದ ಅಧ್ಯಕ್ಷರುಗಳು ಕೂಡ ಗ್ರಾಮ ಸಮಿತಿಯಲ್ಲಿ ಆ ಗ್ರಾಮ ಸಮಿತಿಯ ಘಟಕದ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ, ಅವರನ್ನೇ ನೇಮಕ ಮಾಡಿ. ಅವರು ಕೆಲಸ ಮಾಡೋದಿಲ್ಲ ಅಂದರೆ ಬೇರೆಯವ್ರನ್ನ ನೇಮಕ ಮಾಡಿ ಈ ತಿಂಗಳ ಒಳಗೆ ನನಗೆ ಪಟ್ಟಿಯನ್ನು ನೀವು ಕೊಡಬೇಕು ಅಂತ ಹೇಳಿಕೊಂಡು ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೀನಿ. ಸರ್ಕಾರವನ್ನು ಈ ಬ್ಲಾಕ್ಗೆ ನೀವು ಕೊಡ್ತಾ ಇದ್ದೀರಿ, ಮುಂದಿನ ದಿನದಲ್ಲಿ ಕೊಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೇನೆ. ನಿಮ್ಮ ಸಲಹೆ ಸೂಚನೆಯನ್ನು ನಾನು ಯಾವತ್ತೂ ತೆಗೊಳ್ಳಿಕ್ಕೆ ತಯಾರಾಗಿದ್ದೀರಿ ಅಂತ ಹೇಳ್ತೇನೆ. ಅದೇ ರೀತಿ ಇವತ್ತು ನಮ್ಮ ಈ ಬ್ಲಾಕಿಗೆ ಕಾರ್ಮಿಕ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮ ದೇವಣ್ಣ ಶೆಟ್ಟಿ ಅವರನ್ನು ಶಾಸಕರು ಆಗದೆ ಅದರ ಅಧ್ಯಕ್ಷರ ಲಾರೆನ್ಸ್ನವರು ಶಾಸಕರ ಶಿಬಿರಾಶದ ಮೇಲೆಗೆ ಲಾರೆನ್ಸ್ನವರು ನೇಮಕ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕದ ಅಭಿನಂದನೆಯನ್ನು ನಾನು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಸಂಘಟಿತ ಘಟಕದ ಅಧ್ಯಕ್ಷರು ಅಬ್ಬಾಸ್ ಅಲಿ ಬಂದಿದ್ದಾರೆ. ಅವರು ಕೂಡ ನಮ್ಮ ಬ್ಲಾಕಿನ ಜಸಿಂತಾ ಮೆಂಡೋಸ್ ಇವರನ್ನು ಜಿಲ್ಲಾ ಅಸಂಘಟಿತ ಘಟಕದ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅದಕ್ಕೆ ಕೂಡ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಅದೇ ರೀತಿ ದಿನೇಶ್ ಮೂಳೂರವರು ಜಿಲ್ಲಾ ಪರಿಶಿಷ್ಟ ಜಾತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಅವರು ನಮ್ಮ ಬ್ಲಾಕ್ಗೆ ದಿನೇಶ್ ಮೂಳೂರವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮ್ಮ ಬ್ಲಾಕಿಗೆ ದಿನೇಶ್ ಭಟ್ನಗರ್ ಅವರನ್ನು ಕೂಡ ನೇಮಕ ಮಾಡಿದ್ದಾರೆ. ಅವರಿಗೆ ಕೂಡ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಚುನಾವಣೆ ಕೋಟೆಕಾರ್ ರೈತರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆ ಮೊನ್ನೆ ನಡೆಗಿತ್ತು. KPCCಯಿಂದ DCC ಕೂಡ ಆದೇಶ ಮಾಡಿದರು, ನಿಮ್ಮ ಬ್ಲಾಕಿನಲ್ಲಿ ಚುನಾವಣೆ ಇದೆ, ನೀವು ತಯಾರಾಗಬೇಕಂತೇಳಿ ನಮಗೆ ಆದೇಶವನ್ನು ಮಾಡಿದರು. ಆದರೆ ನಮಗೆ ಅಲ್ಲಿ ತಯಾರಾಗಲಿಕ್ಕೆ ಅಷ್ಟು ಸುಲಭ ಇಲ್ಲ. ಯಾಕಂತ ಹೇಳಿದರೆ ಮೊದಲು ಯಾರು ಆಡಳಿತ ಮಾಡ್ತಾ ಇದ್ದಾರೋ ಅವರೇ ಅದನ್ನು ಮುಂದುವರಿಸಿಕೊಂಡು, ಆದರೂ ಕೂಡ ನಾವು ನಮ್ಮ ಮೊದಲಿನ ಅಧ್ಯಕ್ಷರೊಟ್ಟಿಗೆ ಸೇರಿಕೊಂಡು ಮೊದಲು ನಮ್ಮ 4 ಸೀಟ್ ಇತ್ತು. ಈ ಸಲ ನಮಗೆ 1
ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೂಡ ನಾವು ಹೆಚ್ಚು ಕೊಡಬೇಕು ಅಂತ ಹೇಳಿಕೊಂಡು ನಾವು ಬ್ಲಾಕಿನ ಮೂಲಕ ಮೀಟಿಂಗ್ ಮಾಡಿ ತಿಳಿಸಿದ್ದೇವೆ. ಅದರ ಪ್ರಕಾರ ಅದರ ಅಧ್ಯಕ್ಷರು ನಮಗೊಂದು ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೂಡ ಸೀಟನ್ನು ಕೊಟ್ಟಿದ್ದಾರೆ. ಕೊಟ್ಟು ಅಲ್ಲಿ ಕೂಡ ನಮ್ಮ 5 ಸ್ಥಾನ ಕೂಡ BJP ಅವರು ಎದುರಾಳಿ ಆದರೂ ಕೂಡ ಭರ್ಜರಿಯಿಂದ ವಿಜಯ ಆಗಿದೆ. ನಮ್ಮ ಪಕ್ಷದ್ದು 5 ಸ್ಥಾನ ಪ್ಲಸ್ ಕ್ರಿಶ್ಚಿಯನ್ನ ಎಲ್ಲ ಪಕ್ಷದವರು 12ರಲ್ಲಿ 12 ಕೂಡ ವಿಜಯ ಆಗಿದೆ. ಕಮಿಷನ್ ಅವರು ಅದೇ ರೀತಿ ಎಲ್ಲವರು ಕೂಡ ವಿಜಯ. ಯಾಕಂತ ಹೇಳಿದರೆ ಒಂದು ಬ್ಯಾಂಕ್ ಈಗ ಎಲ್ಲ ಕಡೆ ಚುನಾವಣೆ ಜಿಲ್ಲೆಯಲ್ಲಿ ನಾವು ಮೀಟಿಂಗ್ ಹೋಗುವಾಗ ಎಲ್ಲ ಕಡೆ ಜಿಲ್ಲೆ ನಮಗೊಂದು ಎತ್ತಿದ ಕೈ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಕೋಟೆಕಾರ ರೈತರ ಸೇವಾ ಸಹಕಾರ ಸಂಘ ವಿಜಯ ನಮ್ಮ ಆಗಿದೆ, ಯುಟಿಕಾದರ ಕ್ಷೇತ್ರದಲ್ಲಿ ವಿಜಯ ಆಗಿದೆ ನಮ್ಮ ಕೃಷ್ಣ ಶೆಟ್ಟರ ನೇತೃತ್ವದಲ್ಲಿ ಅಂತೇಳಿ ನಮಗೆ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ಅಷ್ಟು ಸುಲಭ ಇಲ್ಲ ನೋಡಿ. ನಾವು ನಮ್ಮ ಚುನಾವಣೆಯಾಗಿ ಅಲ್ಲ, ಅಲ್ಲಿ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದರೆ ಅಲ್ಲಿ ಮೆಂಬರ್ ಮಾಡಬೇಕು, 500 ರೂಪಾಯಿ ಕಟ್ಟಬೇಕು. ಅದರ ನಂತರ ಮೆಂಬರ್ ಆದ ನಂತರ ನಮಗೆ ನಮ್ಮವರಿಗೆ ಅಂತ ನಮಗೆಲ್ಲರಿಗೆ ಆಸೆ ಅಂತ ಹೇಳಿದ್ರೆ ಲೋನ್ ತೆಗೆಯುವ ಅಂತೇಳಿ. ಲೋನ್ ತೆಗೆದ ನಂತರ 3 ಜನರಿಗೆ ಓಟ ಇಲ್ಲದಾಗೆ ಆಗ್ತದೆ. ದೊಡ್ಡ ಕಷ್ಟ ನಮಗೆ ಅದು. ಈಗ ಮಹಾಸಭೆಗೆ ಹೋಗದಿದ್ದರೂ ಕೂಡ ಕೋರ್ಟಿಗೆ ಆದೇಶ ಮಾಡಿದೆ. ಯಾಕಂತ ಹೇಳಿದರೆ ಕೋರ್ಟ್ ಆದೇಶ ಮಾಡಿತ್ತು, ಮಹಾಸಭೆಗೆ ಹೋಗದಿದ್ದರೂ ಕೂಡ ಇನ್ನು ನಡೆಯುವಂಥ ಚುನಾವಣೆ ಇದೆ. ಅಲ್ಲಿ ಡಿಫಾಲ್ಟರ್ ಆದರೆ ಅಲ್ಲಿ ಓಟ್ ಇಲ್ಲ. ಆದ್ದರಿಂದ ಕೃಷ್ಣ ಶೆಟ್ಟರು ಭಾಳ ಪ್ರಯತ್ನಪಟ್ಟು ಎಲ್ಲ ಸದಸ್ಯರನ್ನು ಹೊಂದಾಣಿಕೆ ಮಾಡಿ ನಮಗೂ ಕೂಡ 5 ಪ್ಲಸ್ ಅವರು ಕೂಡ ಸೇರಿ 6 ಸೀಟು ನಮ್ಮದಲ್ಲಿ ಬಂದಿದೆ, ಬಹುಮತ ಆಗಿದೆ. ಅದೇ ರೀತಿ ಮೊನ್ನೆ ಒಳ್ಳೆ ರೀತಿಯ ಮೀಟಿಂಗ್ ಮಾಡಿ ಎಲ್ಲ ಸದಸ್ಯರು ಒಟ್ಟು ಸೇರಿಸಿ ಅಲ್ಲಿಯ ಕೋಟೆಕಾರ ರೈತರ ಸೇವಾ ಸಹಕಾರಿ ಸಂಘಕ್ಕೆ 2ನೇ ಅವಧಿಗೆ ಅವರು ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕಿನ್ಯಾದ ಅಬುಸಾಲಿ ಅವರನ್ನು ಕೂಡ ಅವರು ಉಪಾಧ್ಯಕ್ಷರನ್ನಾಗಿ ಮಾಡಿದೆ. ಅವರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಈ ಒಂದು ಸಭೆಯನ್ನು ಕರೆದು ನಮ್ಮೊಂದಿಗಿರಲಿಕ್ಕೆ KPCCಯಿಂದ ವೀಕ್ಷಕರಾಗಿ ಆಗಮಿಸಿದಂಥ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದಂಥ ಶ್ರೀಮತಿ ಮೆಟಿಲ್ಡಾ ಡಿಸೋಜರವರೇ, ಈ ಬ್ಲಾಕಿನ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಅಬುಸಾಲಿ ಅವರೇ, ರೈಮನ್ ರವರೇ, ಅಚ್ಯುತಗಟ್ಟೆಯವರೇ, TS ಅಬ್ದುಲ್ರವರೇ, ಈಗ ತಾನೇ ಕೋಟೆಕಾರ VSSನ 2ನೇ ಅವಧಿಗೆ ಅಧ್ಯಕ್ಷರಾಗಿ ನೇಮಕಗೊಂಡಂಥ ಸನ್ಮಾನ್ಯ ಕೃಷ್ಣ ಶೆಟ್ಟರ, ಅದೇ ರೀತಿ ಸುರೇಖಾರ್ ಅವರೇ, ರೋಹಿತ್ ರವರೇ, ಉಸ್ಮಾನ್ ಕಲ್ಲಾಪುರವರೇ, ವೇದಿಕೆಯಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ನಮ್ಮ ಹರೇಕಳ ಮುಸಾಫ್ರವರೇ, ಹಿರಿಯ ಮುಖಂಡರು ಜಿಲ್ಲಾ ಬ್ಲಾಕಿನ ಉಪಾಧ್ಯಕ್ಷರಾದಂಥ ದಿನೇಶ್ ರೈ ಅವರೇ, ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ರವರೇ, ಕಿಶನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಶೆಟ್ಟಿಯವರೇ, ರಾಜ್ಯ ಮಹಿಳಾ ಇದರಲ್ಲಿ ವಕ್ಫ್ ಸಮಿತಿಯ ಸದಸ್ಯರಾದಂಥ ಶ್ರೀಮತಿ ರಜಿಯಾರವರೇ, ಕಣಾಜ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ಚಂಚಲಾಕ್ಷಿ ಅವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಚಂದ್ರಿಕಾ ರೈ ಅವರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ತಾವೆಲ್ಲರೂ ನಾಯಕರುಗಳೇ, ಯಾರು ನೀವೆಲ್ಲರೂ ನಾಯಕರೇ, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು. ಭಾಳ ಚೆನ್ನಾಗಿ ಶ್ರೀಮತಿ ಮೆಟಿಲ್ಡಾ ಡಿಸೋಜರ್ ಅವರು ನಮಗೆ ಪಕ್ಷದ ನಾಡಿನ ಬೆಳಗಾವಿನ ಅಧಿವೇಶನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಕಳೆದ ಸಲ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ವಿಧಾನಸಭಾ ಅಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರು ಎಲ್ಲವನ್ನು ಒದಗಿಸಿಕೊಟ್ಟಿದ್ದಾರೆ. ಯಾವುದೇ ಕಾರ್ಯಕ್ರಮ ಇದ್ದಾಗ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಬ್ಲಾಕಿಂದ ಪ್ರತಿಯೊಬ್ಬರು ಪ್ರತಿನಿಧಿಗಳು ಭಾಗವಹಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಸಲ ನಾಡ್ದು 21ನೇ ತಾರೀಕಿಗೆ ನಡೆಯುವ ಅಧಿವೇಶನ ಕೂಡ ನಡೆಯುವಂಥ ಕಾರ್ಯಕ್ರಮ ಕೂಡ ಇಲ್ಲಿಂದ ಹೋಗುವಂಥ ವ್ಯವಸ್ಥೆಯನ್ನು ಮತ್ತು ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಶಾಸಕರಾದಂಥ UT ಖಾದರ್ ಅವರು ಆ ಕ್ರಮ ಕೈಗೊಂಡಿದ್ದಾರೆ. ಭಾಳ ಸಂತೋಷ ಆಗ್ತಿದೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಬಲಿಷ್ಠವಾಗಿ ಬಂದಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉತ್ತಮವಾಗಿ ಇಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಅನೇಕ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಮುನ್ಸಿಪಾಲ್ಟಿ ಅಧ್ಯಕ್ಷರಿದ್ದಾರೆ. ಅನೇಕ ನಾಯಕರು ಪಕ್ಷಕ್ಕೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಪಕ್ಷ ನಮ್ಮ ಕ್ಷೇತ್ರದ ಜನತೆಗೆ ಪಕ್ಷದಿಂದ ಭಾಳಷ್ಟು ಇದು ಕೂಡ ಆಗಿದೆ. ಪಕ್ಷ ನಮ್ಮನ್ನು ಎಲ್ಲರನ್ನು ಗುರುತಿಸುವಂಥ ಕೆಲಸ ಕೂಡ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಕ್ಷೇತ್ರದ ಶಾಸಕರಾದಂಥ UT ಖಾದರ್ ಅವರ ಅವರ ಶಿಫಾರಸಿನ ಮೇರೆಗೆ ಸುಮಾರು 40 ಜನರಿಗೆ ನಾವು ಈಗಾಗಲೇ ಇಲ್ಲಿ ಸರ್ಕಾರದ ಬೇರೆ ಬೇರೆ ಕಮಿಟಿಗಳಲ್ಲಿ ನೇಮಕ ಆಗಿದೆ. ಅದೂ ಅಲ್ಲದೆ ಇನ್ನೊಂದು 60 ಜನರ ನೇಮಕಾತಿ ಪಟ್ಟಿ ಬಿಡುಗಡೆ ಆಗಲಿಕ್ಕೆ ಸದ್ಯದಲ್ಲಿ ಇದೆ. ಆಲ್ರೆಡಿ ಆಗಿದೆ, ಅದು ಅಪ್ರೂವಲ್ ಆಗಿದೆ, ಬಿಡುಗಡೆ ಕೂಡ ಆಗಿದೆ, ಇಶ್ಯೂ ಆಗಬೇಕಷ್ಟೇ. ಇಷ್ಟೊಂದು ವ್ಯವಸ್ಥೆಯನ್ನು ಒಂದು ಬ್ಲಾಕಿಗೆ ಇಷ್ಟು ಇದನ್ನು ಕೊಟ್ಟಾಗ ಭಾಳ ಒಂದು ಸಂತೋಷ ಅನಿಸ್ತದೆ. ಅದು ಅಲ್ಲದೆ ರಾಜ್ಯದ 2 ಇಂಪಾರ್ಟೆಂಟ್ ಬೋರ್ಡ್ಗಳು, ಗೇರು ಅಭಿವೃದ್ಧಿ ನಿಗಮ ಮತ್ತು ನಂದು ಮಂಗಳೂರು ನಗರ ಅಭಿವೃದ್ಧಿ ನಿಗಮ ಅಥಾರಿಟಿ,
ಇದನ್ನು ಎರಡು ಕೂಡ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದೆ. ಇದು ಬಹಳ ಸಂತೋಷ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅದೇ ರೀತಿ DK ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಉಳ್ಳಾಳಕ್ಕೆ ನಾವು ಎಷ್ಟು ಕೊಟ್ಟರು ಅಲ್ಲದು, ನಾವು ಇನ್ನೂ ಕೊಡುವ ಅಂತ ಒಂದು ಭರವಸೆಯನ್ನು ಕೂಡ ಹೇಳಿದ್ದಾರೆ. ಮೊನ್ನೆ KPCC ಮೀಟಿಂಗ್ ಇತ್ತು, ಮೇಡಮ್ ಇದ್ದರು. ಆಮೇಲೆ ಮೊನ್ನೆ ಅಧ್ಯಕ್ಷರು ಮಾತಾಡೋಗಿರೋ ಶಿಸ್ತಿನ ಸಿಪಾಯಿಗಳಾಗಿರಬೇಕು ಪಕ್ಷದ ಕಾರ್ಯಕರ್ತರಂದರೆ. ಪಕ್ಷದ ಯಾರು ಘಟಕದ ಅಧ್ಯಕ್ಷರುಗಳಿದ್ದಾರೆ, ಯಾರು ಈ ಪಕ್ಷದ ಸಂಘಟನೆ ಮಾಡ್ತಾ ಇಲ್ಲ, ಯಾರು ಮುತುವರ್ಜಿ ವಹಿಸಿ ಕೆಲಸ ಮಾಡೋದಿಲ್ಲ ಅಂಥವ್ರನ್ನ ಬದಲಾವಣೆ ಮಾಡಿ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿ ರಿಪೋರ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ರಿಪೋರ್ಟ್. ನಾನು ಈ ಬ್ಲಾಕಿನ ಅಧ್ಯಕ್ಷ 3 ವರ್ಷ ಆಗಿ ಅಧ್ಯಕ್ಷ ಇದ್ದಾಗ ನೀವೆಲ್ಲ ಸಹಕಾರ ಮಾಡಿದ್ದೀರಿ, ಎಲ್ಲರೂ ಸಹ ಇದು ಮಾಡಿದ್ದೀರಿ. ಈಗ ನಾವು KPCC ಸದಸ್ಯರಾಗಿ ಅಲ್ಲಿ ಭಾಗವಹಿಸಿಕೊಡೋ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮದು ಕೂಡ ಹೇಳ್ತಾರೆ, ಪಕ್ಷದ ಸಂಘಟನೆ ಬಗ್ಗೆ ವಿವರಣೆಯನ್ನು ಕೇಳ್ತಾರೆ. DKC ಅವರು ಮಂಗಳೂರು ಬಂದಾಗ ಏರ್ಪೋರ್ಟಲ್ಲಿ ನಮ್ಮ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಇದರ ಪ್ರತಿಯೊಂದು ಇದನ್ನು ಕುಲಂಕುಷವಾಗಿ ನೋಡ್ತಾ ಇದ್ದಾರೆ. ನಮಗೆ ನಾವು ನೆನೆಸ್ಕೊಳ್ಬೋದು, ಖಾದರ್ ಅವರಿಗೆ ನಾವು ಏನೂ ಇಲ್ಲ, ಅವರು ಮಂತ್ರಿ ಇಲ್ಲ, ನಮಗೆ ಸ್ವಲ್ಪ ಏನಿಲ್ಲ. ಅವರಿಗೆ ಆ್ಯಸ್ ಎ ಸ್ಪೀಕರ್ ಈ ರಾಜ್ಯದ ಮೊದಲನೇ ಸ್ಥಾನದಲ್ಲಿದ್ದಾರೆ. ಗವರ್ನರ್ನ ಬಿಟ್ಟರೆ ಮುಖ್ಯಮಂತ್ರಿಗಿಂತ ಮೇಲೆ ನಮ್ಮ ಕ್ಷೇತ್ರದ ಶಾಸಕರು ಸ್ಪೀಕರ್ ಆಗಿದ್ದಾರೆ. ಅವರಿಗೆ ಓಪನ್ ಆಗಿ ಓಡಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ, ಯಾವತ್ತೂ ನಮ್ಮೊಂದಿಗಿದ್ದಾರೆ. ಆವತ್ತು ಆಗ ಬೇರೆ ಬೇರೆ ಸಭೆಗಳನ್ನು ಕರೆದು ನಮ್ಮೊಟ್ಟಿಗೆಲ್ಲ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ದಾರೆ. ನಮಗೆಲ್ಲರಿಗೂ ಒಂದಲ್ಲ ಒಂದು ದಿವಸ ಅವಕಾಶ ಇರ್ತದೆ. ನೀವೆಲ್ಲರೂ ತಾಳ್ಮೆಯಿಂದಿದ್ದು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಗ್ತದೆ. ನಾನು ಕೂಡ ನಿಮ್ಮಾಗೆ ಸುಮಾರು 47 ವರ್ಷಗಳ ರಾಜಕೀಯ ಜೀವನದಲ್ಲಿ ಇವತ್ತಿನವರೆಗೆ ಇದ್ದು ನಾನಿದ್ದೆ ಅನೇಕ ಇದರಲ್ಲಿ. ನಾವು ತಾಳ್ಮೆಯಿಂದಿದ್ದರೆ ಖಂಡಿತ ಒಂದು ದಿನ ನಮಗೆ ಗುರುತಿಸುವಂಥ ಕೆಲಸ ಆಗ್ತದೆ ಅಂತ ಹೇಳಿಕೊಂಡು ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ನಾಡಿನ ಬೆಳಗಾಮಲ್ಲಿ ನಡೆಯುವಂಥ ಇದೊಂದು ಅಧಿವೇಶನ ಅಂದರೆ ನಡೆಯುವಂಥ ಸಮಾವೇಶ ಮತ್ತು ಗಾಂಧಿ ಪ್ರತಿಷ್ಠೆಗೊಳಿಸುವಂಥ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗೋಣ ಅಂತ ಹೇಳಿಕೊಂಡು, ಮತ್ತು ನಾವು ಇಮಿಡಿಯೇಟ್ ಬರುವಂಥ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಜ್ಜಾಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಬೂತ್ ಮಟ್ಟದಲ್ಲಿ ಪ್ರತಿ ಬೂತಿಗೆ ಕೂಡ ನಮ್ಮ ಲೀಡರ್ಸ್ಗಳು ಇರಬೇಕಾಗ್ತದೆ. KPCC ಅಧ್ಯಕ್ಷರು ಮೊನ್ನೆ ಅದನ್ನೇ ಹೇಳಿದ್ದಾರೆ. ಬೂತ್ ಮಟ್ಟದ ಪದಾಧಿಕಾರಿಗಳು ಗುರುತಿಸಿ ಬೂತಲ್ಲಿ ಕೆಲಸ ಮಾಡುವಂಥ ಕೆಲಸ ಮಾಡಿ ಪ್ರತಿ ಮನೆಗೆ ಭೇಟಿ ಕೊಡುವಂಥ ವ್ಯವಸ್ಥೆ ನಮ್ಮ ಬೂತ್ ಮಟ್ಟದಿಂದ ಆಗಬೇಕಾಗಿದೆ. ನಮ್ಮ ಬೂತಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮನೆಯಲ್ಲಿ ಯಾರಿದ್ದಾರೆ ಅಂತ ಮಾಹಿತಿಯನ್ನು ನಾವು ತಿಳ್ಕೊಳ್ಳುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಈಗಾಗಲೇ ನೀವೆಲ್ಲ ಕೆಲಸ ಮಾಡಿದರೆ, ಆದರೂ ಕೂಡ ನನ್ನದು ಕೋರಿಕೆ, ತಾವು ದಯವಿಟ್ಟು ಪ್ರತಿ ನಿಮ್ಮ ಬೂತ್ಗಳಲ್ಲಿ ಹೋಗಿ ಪ್ರತಿ ಬೂತಿನಲ್ಲಿರ್ತಕ್ಕಂಥ ಮನೆಯವರನ್ನು ಗುರುತಿಸಿ ಅವರು ಮಾತಾಡ್ಕೊಂಡಿರಿ. ಆದಷ್ಟು ಬೇಗ ತಾಲೂಕು ಪಂಚಾಯತ್ ಚುನಾವಣೆ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ, ನಾವುಗೆ ಅದಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮೊಟ್ಟಿಗಿದ್ದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮ್ಮ ಪಕ್ಷದ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಬೇಕು ಯಾಕಂತ ಹೇಳಿದರೆ, ನಿನ್ನೆ ಶಾಸಕರು ಮತ್ತು ಲಿಪ್ಸತ್ನವರು ಹೇಳಿದರು, ಕಾಮಗಾರಿಯ ಬ್ಯಾನರ್ ಹಾಕುವಾಗ ದಯವಿಟ್ಟು ಲಿಪ್ಸತ್ನವರ ಫೋಟೋವನ್ನು ಹಾಕಬಾರದು ಅಂತ ಹೇಳಿಕೊಂಡು ಅವರು ಮನವಿ ಮಾಡಿದ್ದಾರೆ. ಕಾಮಗಾರಿ ಕೆಲಸದ ಒಂದು ಫ್ಲೆಕ್ಸ್ ಹಾಕುವಾಗ ನಾವು ದಯವಿಟ್ಟು ಫೋಟೋ ಹಾಕಬೇಡಿ, ಇದು ಅವರಿಗೆ ತೊಂದರೆ ಆಗಿದೆ. ಮೊನ್ನೆ ಅವರು ಹೇಳಿದ್ದಾರೆ, ಯಾಕಂದರೆ ನನ್ನ ಫೋಟೋ ಹಾಕಬೇಡಿ, ನಾನು ಸರ್ಕಾರದ ಒಂದು ನೌಕರರಾಗಿದ್ದೇನೆ, ಮತ್ತು ಬೇರೆ ಜಾತ್ರೆ ಸಮಾರಂಭ ಅಂತ ಅವ್ರ ಹತ್ರ ಕೇಳಿ ದಯವಿಟ್ಟು ಹಾಕಿ. ಅದು ನಿನ್ನೆ ಎಲ್ಲ ಬ್ಲಾಕಲ್ಲಿ ಹೇಳಿದ್ದಾರೆ. ಶಾಸಕರು ಕೂಡ ಇದನ್ನು ಬ್ಲಾಕ್ನಲ್ಲಿ ನೀವು ಮೀಟಿಂಗಲ್ಲಿ ಎಲ್ಲರಿಗೂ ಕೂಡ ತಿಳಿಸಿ, ಏನಾದರೂ ಅವರ ಫ್ಲೆಕ್ಸ್ ಹಾಕಿದರೆ ಅವರಿಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಅಸಂಘಟಿತ ಕಾರ್ಮಿಕರ ಬಗ್ಗೆ, ಈ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ನಮಗೆ ಮಾಡಿಕೊಡಲಿಕ್ಕೆ ಆಗ್ತದೆ. ನಾವು ಇಂಟ್ರೆಸ್ಟ್ ಇದ್ದರೆ ತುಂಬ ಜನ, ಒಂದು 500-600 ಜನರಿಗೆ ಮಾಡಲಿಕ್ಕೆ ಆಗ್ತದೆ. ನಮ್ಮ ಮೊನ್ನೆ ಒಬ್ಬರು ಮಂಜಿನಾಡಿ ಅವರು ಮತ್ತೆಲ್ಲರೂ ಸೇರಿ 300 ಜನರಿಗೆ ಒಂದು ಕಿಟ್ ಕೊಡುವಂಥ ವ್ಯವಸ್ಥೆ ಕೂಡ ಕಾರ್ಮಿಕರಿಗೆ ಇತ್ತು. ಆದರೆ ಅದು ಸ್ವಲ್ಪ ಮನಮೋಹನ್ ಸಿಂಗ್ರವರ ನಿಧನದ ಪ್ರಯತ್ನ ಮುಂದೆ ಹೋಗಿದೆ. ಇನ್ನು ಎಲ್ಲರನ್ನು ಸೇರಿಸಿ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡುವ ಅಂತ ತಿಳ್ಕೊಂಡು ಒಂದು ಅಭಿಪ್ರಾಯ ಇತ್ತು. ಇವತ್ತು ಈ ಮೀಟಿಂಗಲ್ಲಿ ಅಜೆಂಡವನ್ನು ಕೂಡ ಇಟ್ಟಿದ್ದೇವೆ. ಅದಕ್ಕೆ ಇಸ್ಮಾಯಿಲ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಅವರು ಎಲ್ಲರಿಗೂ ಕೂಡ ಅದರ ಮಾಹಿತಿಯನ್ನು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಅಸಂಘಟಿತ ಕಾರ್ಯಕ್ರಮದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ವೇದಿಕೆಯಲ್ಲಿ ಹಸಿರಾದಂತಹ ನಮ್ಮ ನಗರ ಪ್ರಾಧಿಕಾರ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರೇ, ರಮೇಶ್ ಶೆಟ್ಟಿ ಅವರೇ, ಮತ್ತು ನಮ್ಮ KPCC ಪ್ರಧಾನ ಕಾರ್ಯದರ್ಶಿಯವರೇ, ಮುಸ್ತಫರವರೇ, ದಿನೇಶ್ರವರೇ, ಪಿಲಾರ್ರವರೇ, ಪುರುಷೋತ್ತಮ ಶೆಟ್ಟಿಯವರೇ, ರಜಿಯಾರವರೇ, ಮತ್ತು ನಮ್ಮ ಉಸ್ಮಾನ್ ಕಲ್ಲಾಪುರವರೇ, ಎಲ್ಲರಿಗೂ ನಾನು ಅನುಮತಿ ಪಡೆದು ಮಾತಾಡ್ತೇನೆ. ಏನಂತ ಹೇಳಿದರೆ, ಅಸಂಘಟಿತ ಕಾರ್ಮಿಕರು ಅಂತ ಯಾರಂತ ಹೇಳಿದರೆ, ಸಾಧಾರಣ ಒಂದು 100 ಕಾರ್ಮಿಕರಲ್ಲಿ 92 ಕಾರ್ಮಿಕರು ಅಸಂಘಟಿತರಾಗ್ತಾರೆ. ಹೇಗಂತ ಹೇಳಿದರೆ, ಈ ಅಸಂಘಟಿತರು ಯಾರು ಅಂತ ಹೇಳಿ ನಮ್ಮ ಲಾಕ್ಡೌನ್ ಸಮಯದಲ್ಲಿ ಇದು ಬೆಳಕಿಗೆ ಬಂತು. ಆಗ ಕೆಲವರು ತಮ್ಮ ಹೆಂಡತಿಯ ಶವವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು 40 ಕಿಲೋಮೀಟ್ರ್ ಹೋಗಿದ್ದರು. ಇನ್ನು ಕೆಲವರು ಸೈಕಲ್, ಒಬ್ಬನ ಹೋಟೆಲಿಗೆ ಹೋಗಿ ಅಲ್ಲಿ ಊಟ ಮಾಡಿ ಅವನ ಸೈಕಲನ್ನು ಕದ್ದುಕೊಂಡು ಊರಿಗೆ ಹೋಗಿ ಅವನಿಗೆ ಪತ್ರ ಬರೆದಿದ್ದರು. ಇವರೆಲ್ಲ ಆಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಾಯಿತು ಅಸಂಘಟಿತ ಅಂದರೆ ಏನು ಅಂತೇಳಿ. ಹಾಗಾಗಿ ಇವತ್ತು ಅಸಂಘಟಿತ ಯೂನಿಟ್ ಕರ್ನಾಟಕ ರಾಜ್ಯದಲ್ಲೂ ಇದೆ, ಅದೇ ರೀತಿ ದೇಶದಲ್ಲಿ ಇದೆ.
ಹಾಗಾಗಿ ಇದರಲ್ಲಿ ಸುಮಾರು 89% ಬರ್ತಾರೆ. ಟಿಪ್ಪರ್ ಡ್ರೈವರ್ಗಳು, ಕ್ಲೀನರ್ಗಳು, ಟೆಂಪೋ ಡ್ರೈವರ್ಗಳು, ರಿಕ್ಷಾ ಡ್ರೈವರಲ್ಲಿ ಕೆಲವು ವಿಭಾಗದವರು, ಹೋಟ್ಲು ಕಾರ್ಮಿಕರು, ಮತ್ತು ಸೂಪರ್ ಬಜಾರಲ್ಲಿ ಕೆಲಸ ಮಾಡುವವರು, ಮತ್ತು ಹಮಾಲಿಗಳು, ಮತ್ತು ಧೋಬಿಗಳು, ಮತ್ತು ಈಗ ನಮಗೆ ಇವರಿಗೆ ಸೇರಿಸಿದ್ದಾರೆ, ಅವರಿಗೆ ಆಶಾ ಕಾರ್ಯಕರ್ತರಿಗೆ ಸೇರಿಸಿದ್ದಾರೆ. ಹೀಗೆ ಅತಿ ಹೆಚ್ಚು ಅಸಂಘಟಿತ ಕಾರ್ಮಿಕರು ನಾವಿದ್ದೀವಿ. ಅದರಲ್ಲಿ ಏನಪ್ಪ ಅಂತ ಹೇಳಿದರೆ, ಕರ್ನಾಟಕ ಸರ್ಕಾರದಲ್ಲಿ ನಾವು ಯಾವುದೇ ಒಂದು ಬಿಲ್ಡಿಂಗಿಂದ ಲೈಸೆನ್ಸ್ ತಗೊಳ್ಳುವಾಗ ಅದರ ಎಸ್ಟಿಮೇಟ್ 10 ಲಕ್ಷಕ್ಕಿಂತ ಹೆಚ್ಚಾಗಿದ್ದರೆ ಆಗ ನಾವು ಪ್ರತಿ ಲಕ್ಷಕ್ಕೆ 1% ಆಗಿ ಪ್ರತಿ 1% ಕಾರ್ಮಿಕ ನಿಧಿ ಕಟ್ಟಬೇಕಾಗ್ತದೆ. ಆ ಲೆಕ್ಕದಲ್ಲಿ ಅಸಂಘಟಿತ ಟೋಟಲ್ ಆಗಿ ಕಾರ್ಮಿಕ ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿಗಳು ಇದೆ. ಅದನ್ನು ನಾವು ಸದುಪಯೋಗ ಪಡ್ಕೊಳ್ಬೇಕು. ಅದೇ ಮೊನ್ನೆ ಸಂತೋಷ್ ಲಾಡ್ನವರು ಸಹ ಇದೇ ರೀತಿ ಹೇಳಿದ್ದಾರೆ, ನಮ್ಮ ಕಾರ್ಮಿಕ ಮಂತ್ರಿಗಳು. ಅವರು ಸಾಧಾರಣ ಒಂದು 97 ಜನರ ಪಟ್ಟಿಯನ್ನು ಮಾಡಿದ್ದಾರೆ. ಅದು ನಾವೇನು ಹೇಳೋದು ಅಂತ ಹೇಳಿದರೆ, ಇದರ ಸಾಧಾರಣ ಅಸಂಘಟಿತ ಕಾರ್ಮಿಕರೇ ನಾವು ಎಲ್ಲರೂ, ಇದರಲ್ಲಿರುವ ಅತಿ ಹೆಚ್ಚು ಅಸಂಘಟಿತ ಕಾರ್ಮಿಕರಿದ್ದೇವೆ. ಸಂಘಟನೆ ಇಲ್ಲದವರೆಲ್ಲ ಅಸಂಘಟಿತ ಕಾರ್ಮಿಕರು. ಅದನ್ನು ನಾವು ಬಲಪಡಿಸಿದಾದರೆ ನಾನು ಪ್ರತಿ ವಲಯ ಅಧ್ಯಕ್ಷರಲ್ಲಿ, ವಲಯ ಕಾರ್ಯದರ್ಶಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ. ಏನಂತ ಹೇಳಿದರೆ, ತಾವುಗಳು ದಯವಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಅಸಂಘಟಿತರಿಗೆ, ಕಾರ್ಮಿಕರಿಗೆ ಅತಿ ಹೆಚ್ಚು ಸೇರಿಸಬೇಕು. ಆಗ ನಾವು ಅವ್ರು ಯಾರಂತ ಪಟ್ಟಿ ಮಾಡಲಿಕ್ಕೆ ಆಗ್ತದೆ, ಯಾವ ರೀತಿಯಲ್ಲಿ ನಾವು ಅದು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ಆಗ್ತದೆ. ಮತ್ತು ಅಸಂಘಟಿತ ಮತ್ತು ಇದರಲ್ಲಿ ನಮ್ಮಲ್ಲೊಂದು ಕೆಲವು ಕಾರ್ಡುಗಳು ಇದೆ, ಟೈಲರ್ನವರಿಗೆ ಟೈಲರ್ ಕಾರ್ಡ್ಗಳಿದೆ, ಪ್ರತಿಯೊಬ್ಬರಿಗೂ ಒಂದು ಐಡೆಂಟಿಟಿಗಳು ಮಾಡಿದ್ದಾರೆ. ಅದರ ಸದುಪಯೋಗ ಪಡ್ಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕು, ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ, ಪ್ರತಿ ವಾರ್ಡ್ ಮಟ್ಟದಲ್ಲಿ ನಾವು ಮೀಟಿಂಗ್ ಮಾಡಬೇಕು. ನಾವು ಉನ್ನತ ಮಟ್ಟದ ಮೀಟಿಂಗ್ ಎಲ್ಲ ಆಗೋದಿಲ್ಲ, ಪ್ರತಿ ವಾರ್ಡ್ ಮಟ್ಟದಲ್ಲಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ನಾವು ಮೀಟಿಂಗ್ ಮಾಡಬೇಕು. ಅದಕ್ಕೆ ಬೇಕಾದ ಹಾಗೆ ಮೀಟಿಂಗ್ ಮಾಡೋದಾದರೆ ಅದಕ್ಕೆ ಬೇಕಾದ ಹಾಗೆ ವ್ಯವಸ್ಥೆಗಳು ಆಗಬೇಕು, ಅದಕ್ಕೆ ಬೇಕಾದ ಹಾಗೆ ಪದಾಧಿಕಾರಿಗಳಾಗಬೇಕು. ಅದನ್ನೆಲ್ಲ ಬ್ಲಾಕ್ನವರು ಮನಸ್ಸು ಮಾಡಿ ಅದನ್ನು ಮುಂದುವರಿಸಬೇಕು. ನಾವು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ, ಪುತ್ತೂರು, ಮೂಡುಬಿದಿರೆ, ಮೂಲ್ಕಿ ಮತ್ತು ಸುಳ್ಯ ಈ ಕಡೆ ನಾವು ಮೀಟಿಂಗ್ ಮಾಡಿದ್ದೇವೆ. ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರ ಉಳ್ಳಾಲ, ಮುಡಿಪು ಬ್ಲಾಕಲ್ಲಿ ಮೀಟಿಂಗ್ಗಳು ಮುಂದುವರಿಬೇಕು. ಆದ್ದರಿಂದ ಪ್ರತಿಯೊಬ್ಬರು ದಯವಿಟ್ಟು ಅಸಂಘಟಿತ ಕಾರ್ಮಿಕರ ಬಗ್ಗೆ ನಾವು ಎಲ್ಲರೂ ಒಂದು ಮಾಡಬೇಕಂತೇಳಿ ಯೋಚನೆ ಮಾಡಿ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡಬೇಕು. ಸಹಕಾರ ಅಂದರೆ ಪ್ರತಿ ಗ್ರಾಮದ ವಲಯ ಅಧ್ಯಕ್ಷರು, ಪ್ರತಿ ಗ್ರಾಮದ ವಲಯ ಕಾರ್ಯದರ್ಶಿಗಳು ನಮಗೆ ಸಹಕಾರ ಕೊಟ್ಟು ಪ್ರತಿ ವಲಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ನಾವು ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದನ್ನು ದಯವಿಟ್ಟು ನಾನು ಹೇಳ್ತೇನೆ, ಅಧ್ಯಕ್ಷರೇ ನಮಗೊಂದು ಬ್ಲಾಕ್ ಅಧ್ಯಕ್ಷರು ಮತ್ತು ಅದೊಂದು ಪದಾಧಿಕಾರಿಗಳು ಕೊಡಿ, ನಾವೆಲ್ಲ ಸೇರಿ ಕೆಲಸ ಮಾಡ್ತೇವೆ. ಅದು ನೀವು ನಮಗೆ ಈ ಕೆಲಸಕ್ಕೊಂದು ಉತ್ಸಾಹ ಕೊಡಬೇಕಂತ ಕೇಳ್ಕೊಳ್ತೇನೆ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸುತ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅಬ್ಬಾಸ್ ಅಲಿ ಅವರು ಮಾತಾಡ್ತಾ ಇದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿ ಅವರೇ, ಹಿರಿಯರು ಆಗಿರ್ತಕ್ಕಂಥ ಸದಾಶಿವ ಉಳ್ಳಾರ್ ಅವರೇ, ಮೆರಿಟಾ ಡಿಸೋಸ್ ಅವರೇ, KPC ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರೇ. ಇಸ್ಮಾಯಿಲ್ ಅವರು ಅಸಂಘಟಿತ ಕಾಂಗ್ರೆಸ್ ಬಗ್ಗೆ ಹೇಳಿದ್ದಾರೆ. ಸಂಘಟಿತರಾಗದ ಎಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಬರ್ತಾರೆ. ಅಸಂಘಟಿತ ಹೇಳಿದರೆ ಅವರು ಎಲ್ಲರಿಗಿಂತ ಜಾಸ್ತಿ ಒಂದು ದಿನದಲ್ಲಿ ದುಡಿದು ಯಾರು ಅಂತ ಹೇಳಿದ್ರೆ ಅಸಂಘಟಿತರು. ಅವರು 18 ಗಂಟೆ 20 ಗಂಟೆ ದುಡಿತಾರೆ. ಅತಿ ಕಡಿಮೆ ಸಂಬಳ ಯಾರಿಗೆ ಅಂತ ಹೇಳಿದರೆ ಅವರಿಗೆ. ನಮ್ಮ ಜೀವನದ ಪ್ರತಿದಿನ ಬೆಳಿಗ್ಗೆ ಕೂಡ ಮನೆ ಒರೆಸೋರು ಕೂಡ ಅವರು, ಸಂಜೆ ಸಹ ಮನೆ ಒರೆಸೋರು ಅವರು. ನಮ್ಮ ಜೀವನದ ಪ್ರತಿ ಕಷ್ಟ ಸುಖದಲ್ಲಿರ್ತಕ್ಕಂಥವರು ಅಸಂಘಟಿತರು. ಅವರಿಗೆ ಶಕ್ತಿ ಕೊಟ್ಟರೆ ನಮಗೆ ಶಕ್ತಿ ಬಂದು ಮುಂದೆ ದಿನ ಅವರೆಲ್ಲ ಸಮಯ ಕೂತರೆ ನಮ್ಗೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಸಂಘಟಿತ ವಲಯಕ್ಕೆ ಯಾವಾಗ ನಮ್ಮ ಶಕ್ತಿ ಕೊಡ್ತೇವೆ ಆಗ ನಾವೆಲ್ಲ ಕೂಡ ಗಟ್ಟಿ ಆಗ್ತೇವೆ. ಮುಂದೆ ದಿನ ಅವರೆಲ್ಲ ಕೂತ್ರೆ ಉಂಟಲ್ಲ, ಒಂದು ವಾರ ಅಸಂಘಟಿತರು ಯಾವುದೇ ಕೆಲಸ ಮಾಡುತ್ತಿದ್ದರೆ ಎಲ್ಲ ಅವ್ಯವಸ್ಥೆಗಳಾಗ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಂದಾಗಬೇಕು, ಅಸಂಘಟಿತ ಶಕ್ತಿ ಕೊಡಬೇಕು. ಕಾಂಗ್ರೆಸ್ ನಮಗೆ ಹಿಂದಿನ ಕಾಲದಲ್ಲಿ ಕಾಂಗ್ರೆಸ್ ಹಿಂದಿನವರೆಗೆ ಬಂದಿದೆ. ಮುಂದಿನ ಜನ್ರೇಷನ್ಗೆ ಕಾಂಗ್ರೆಸ್ಸನ್ನು ಜಾತ್ಯತೀತವಾಗಿ, ಪ್ರಜಾಪ್ರಭುತ್ವವಾಗಿ, ಸಂವಿಧಾನಾತ್ಮಕವಾಗಿ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಅವನಿಂದ ಏನಾಗ್ತದೆ, ನನ್ನಿಂದ ಏನಾಗ್ತದಲ್ಲ, ಪ್ರತಿಯೊಬ್ಬರಿಗೂ ಶಕ್ತಿ ಇದ್ದೇ ಇದೆ. ಪ್ರತಿಯೊಬ್ಬರಿಗೂ ಒಂದೇ ಮತ. ನಾವೆಲ್ಲ ಸೇರಿ ಅಸಂಘಟಿತ ಶಕ್ತಿ ಕೊಡೋಣ, ಈ ದೇಶವನ್ನು ಹೊಸ ನಾಗರಿಕ ಶಕ್ತಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಕಾರ್ಯಗತಗೊಳಿಸಿದಾಗ ಮಾತ್ರ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಮುಖ್ಯವಾಗಿ ಮೊನ್ನೆ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಚುನಾವಣೆ ಬಗ್ಗೆ ನಮ್ಮ ಬ್ಲಾಕಿನ ಅಧ್ಯಕ್ಷರು ನಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲರೂ ಸೇರಿಕೊಂಡು ಒಂದು ಇಲ್ಲಿ ಸಭೆಯನ್ನು ಆಯೋಜಿಸಿದರು. ಆ ಸಭೆಯಲ್ಲಿ ನಾನು ಕೂಡ ಒಂದು ಮಾತನ್ನು ಹೇಳಿದ್ದೆ. ಏನಂತ ಹೇಳಿದರೆ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಯಾವಾಗ ಆರಂಭವಾಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಜಾತ್ಯತೀತ ಶಕ್ತಿಗಳ ಕೈಯಲ್ಲಿ ಆ ಸಹಕಾರಿ ಸಂಘದ ನಿರ್ದೇಶಕರುಗಳೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ನಾನು ಮೊನ್ನೆ ಹೇಳುವಾಗ ಹೇಳಿದ್ದೆ, ಕಳೆದ 5 ವರ್ಷಗಳ ಹಿಂದೆ ನಡೆದಂಥ ನಿರ್ದೇಶಕರುಗಳ ಚುನಾವಣೆಯಲ್ಲಿ ನಾವು ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಅಂತರದಿಂದ 12ರಲ್ಲಿ 12 ಸ್ಥಾನಗಳನ್ನು ಕೂಡ ನಾವು ಗೆದ್ದುಕೊಂಡು ನಮ್ಮ ಕೃಷ್ಣ ಶೆಟ್ಟಿಯವರು ಅಧ್ಯಕ್ಷರಾಗಿ
ಅಬುಸಾಲಿ ಅವರು ಉಪಾಧ್ಯಕ್ಷರಾಗಿ ಎಲ್ಲ ನಿರ್ದೇಶಕರುಗಳ ಸಹಕಾರವನ್ನು ಪಡೆದುಕೊಂಡು ಈ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘವನ್ನು ಈ ಜಿಲ್ಲೆಯಲ್ಲೇ ಅತ್ಯುತ್ತಮ ಒಂದು ಸಹಕಾರಿ ಸಂಘವಾಗಿ, ಒಂದು ಅತ್ಯುತ್ತಮವಾಗಿ ಬ್ಯಾಂಕ್ ಆಗಿ ಬೆಳೆಯುವಲ್ಲಿ ಬಹಳವಾಗಿ ಶ್ರಮಿಸಿದ್ರಿಂದ ನಮಗೆ ಮೊನ್ನೆಯ ಚುನಾವಣೆಯಲ್ಲಿ ಬಹಳಷ್ಟು ಅಂತರ. ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದ ಪ್ರಕಾರ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಪಕ್ಷದ ನಾಯಕರುಗಳು, ಕಾರ್ಯಕರ್ತರುಗಳು ಅವರವರ ಅವರವರ ಕೈಯಲ್ಲಿ ಏನೇನು ಓಟುಗಳಿದೆ ಎಲ್ಲರನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಫೋಲಾಗುವ ಹಾಗೆ, ಚಲಾವಣೆ ಆಗುವ ಹಾಗೆ ಕೆಲಸ ಮಾಡಿದ್ದಾರೆ. ನಾನು ಮೊದಲಿಗೆ ಆ ಚುನಾವಣೆಯಲ್ಲಿ ಯಾರೆಲ್ಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ದುಡಿದಿದ್ದಾರೆ ಅವರಿಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲು ಬಯಸ್ತಾ ಇದ್ದೇನೆ. ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಆ ದಿನವೇ ನಮ್ಮಲ್ಲಿ ಅತ್ಯಂತ ಹೆಚ್ಚಿನ ಮತದಾನ ಕೂಡ ಆಯಿತು. 1012 ಸ್ಥಾನಗಳಲ್ಲಿ 11 ಸ್ಥಾನ ಇದು ನಮ್ಮ ಸಾಲಗಾರರ ಚುನಾವಣೆ. ಅದರಲ್ಲಿ 11 ಅಭ್ಯರ್ಥಿಗಳು. ಆ 11 ಅಭ್ಯರ್ಥಿಗಳಲ್ಲಿ ನಮಗೆ 1300 ಮತಗಳಲ್ಲಿ 1000ಕ್ಕಿಂತ ಹೆಚ್ಚಿನ ಮತ ಬಂದಿದೆ ಎಲ್ಲ ಅಭ್ಯರ್ಥಿಗಳು. ಕೆಲವರಿಗೆ 975, 1025ರವರೆಗೆ ನಮ್ಮ ಅಭ್ಯರ್ಥಿಗಳಿಗೆ ಮತ ಬಂದಿದೆ. BJPಯ ಪರವಾಗಿ ನಿಂತ ಅಭ್ಯರ್ಥಿಗಳಿಗೆ ಬಂದದ್ದು 250, 275, ಒಂದು ಅಭ್ಯರ್ಥಿಗೆ ಮಾತ್ರ 300ಕ್ಕಿಂತ ಹೆಚ್ಚಿನ ಮತ ಬಂದಿದೆ. ನಮ್ಮ ಅಂತರ 700ಕ್ಕಿಂತಲೂ ಹೆಚ್ಚಿನ ಅಂತರದಿಂದ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತ ಹೇಳಿದರೆ ನಮ್ಮ ಕೋಟೆಕಾರು ಬ್ಯಾಂಕಿನ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರು ಮತ್ತು ಅಬುಸಾಲಿ ಮತ್ತು ಅವರ ತಂಡ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಸಾಬೀತಾಗಿದೆ. ನಮ್ಮ ಪಕ್ಷಕ್ಕೆ 12ರಲ್ಲಿ 6 ಅಭ್ಯರ್ಥಿಗಳು, ನಾವು ಜಾತ್ಯತೀತ ಶಕ್ತಿಗಳು ಒಟ್ಟಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು. 6 ಅಭ್ಯರ್ಥಿಗಳು ನಮ್ಮ ಪಕ್ಷದ ಪರವಾಗಿ ನಿಂತಿದ್ದಾರೆ. ಆ 6 ಅಭ್ಯರ್ಥಿಗಳು ಸೇರಿಕೊಂಡು 12 ಜನರಲ್ಲಿ ಕೃಷ್ಣ ಶೆಟ್ಟಿ ಅವರನ್ನು ಪುನರಾಯ್ಕೆಯಾಗಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅಬುಸಾಲಿ ನಮ್ಮ ಪಕ್ಷದವರೇ, ಅವರನ್ನು ಕೂಡ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಿಮಗೆ ನಮ್ಮ ಪಕ್ಷದ ಪರವಾಗಿ ಮತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮೆಟಿಲ್ಡಾ ಮೇಡಮ್ ಅವರು ಮಾತನ್ನು ಹೇಳಿದರು, ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ. ಇದು ಕಾರ್ಯಕ್ರಮ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಈ ಕಾಲಘಟ್ಟದಲ್ಲಿ ಈ ರಾಜ್ಯಕ್ಕೆ ಮಾತ್ರವಲ್ಲ ಈ ದೇಶಕ್ಕೆ ಕೂಡ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡು ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ 100 ವರ್ಷ ಪೂರ್ತಿಗೊಂಡಾಗ ಮೊನ್ನೆ ಆ ಕಾರ್ಯಕ್ರಮವನ್ನು ನಡೆಯಬೇಕಿತ್ತು. ಕಾರಣಾಂತರದಿಂದ ನಮ್ಮ ದೇಶದ ಒಂದು ಅತ್ಯುತ್ತಮವಾದಂಥ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಒಂದು ಮರಣದ ವಾರ್ತೆ ಒಂದು ದಿನ ಕಾರ್ಯಕ್ರಮ ನಡೆದಿತ್ತು. ಬಹಳ ಅತ್ಯುತ್ತಮವಾಗಿತ್ತು. 2ನೇ ದಿನ ಇನ್ನೂ ಕೂಡ ಅತ್ಯುತ್ತಮವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮವಾಗಿತ್ತು. ಅದಕ್ಕಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು 2ನೇ ದಿನವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಈ ದಿನ 21ನೇ ತಾರೀಕಿನಂದು ಜೈ ಬಾಪು, ಜೈ ಭೀಮ್ ಮತ್ತು ಜೈ ಸಂವಿಧಾನ್ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಯಾವ ರೀತಿಯಲ್ಲಿ ಪಕ್ಷ ಮತ್ತು ನಮ್ಮ ನಾಯಕರು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾರ್ಯಾರು ಆಯಾಯ ಗ್ರಾಮಗಳಿಂದ ಬರ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಬರುವವರು ತಮ್ಮ ಅಧ್ಯಕ್ಷರಿಗೆ ಆಯಾಯ ಗ್ರಾಮ ಸಮಿತಿಯ ಅಧ್ಯಕ್ಷರ ಮುಖಾಂತರ ಹೆಸರನ್ನು ಕೊಟ್ಟುಕೊಂಡು ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಗೊಳಿಸಬೇಕಂತೇಳಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ಕೇಳಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಬೆಳಗಾವಿನ ಅಧಿವೇಶನ ಅಥವಾ ಒಂದು ಸಮಾವೇಶದ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ನೀಡಿ ಈ ನಮ್ಮ ಕ್ಷೇತ್ರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿರತಕ್ಕಂಥ ಮೆಟಿಲ್ಡಾ ಡಿಸೋಜರ್ ಅವರೇ, ಮೂಡ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ ಅವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ನಾಯಕರೇ ಹಾಗೂ ಸೇರಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಬಂಧುಗಳೇ, ಎಲ್ಲರೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದ್ರು. ನಾನು ಕೂಡ ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಆ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಯಾರೆಲ್ಲ ಚುನಾಯಿತರಾಗಿದ್ದೀರಾ ನಿಮಗೆಲ್ಲರಿಗೂ ಕೂಡ ನಾನು ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಉಪಾಧ್ಯಕ್ಷನಾಗಿ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದಕ್ಕೆ ಶ್ರಮಪಟ್ಟಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಅಥವಾ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಆದರೆ ಎಲ್ಲ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಪ್ರಸ್ತಾವನೆಯನ್ನು ಮಾಡುವಾಗ ಒಂದು ಮಾತನ್ನು ಹೇಳಿದರು, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯೂ ಕೂಡ ಈಗಾಗಲೇ 2 ತಿಂಗಳಲ್ಲಿ ಆ ಒಂದು ಘೋಷಣೆ ಆಗಲಿಕ್ಕಿದೆ ಅಂತ. ನಮಗೆ ವಿಶ್ವಾಸ ಇದೆ, ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಈಗ
ಪರಿವರ್ತನೆಯಾಗಿ ಅದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಆಗಿದೆ. UT ಪರೀದ್ರವರು ನಿಂತ ಅಂದಿನಿಂದ UT ಖಾದರ್ ಅವರು ಎಷ್ಟು ಸಲ ಚುನಾವಣೆಯಲ್ಲಿ ನಿಂತಾಗಲೂ ಕೂಡ ಯಾವ ಅಂತರ ಏನಿದೆ ಅದೆಲ್ಲವನ್ನು ಕೂಡ ಹೆಚ್ಚಿಸಿದಂಥ ಕೀರ್ತಿ ಸಲ್ಲುವುದಿದ್ರೆ ಅದು ನಮ್ಮ ಕಾರ್ಯಕರ್ತರಿಂದ, ಅದು ನಮ್ಮ ಕಾರ್ಯಕರ್ತ ಬಂಧುಗಳಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾಯಕರುಗಳು ಅನಿಸಿಕೊಂಡವರು ಕೆಲವರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದೆಲ್ಲವನ್ನೂ ಕೂಡ ಗ್ರಾಮ ಲೆಕ್ಕದಲ್ಲಿ ನಾವು ಅದನ್ನು ಬಿಟ್ಟು ಇವತ್ತು ನಮಗೆ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಗೆಲ್ಲಬೇಕು. ಈಗ ಉಲ್ಲಾಲ ಮತ್ತು ಕೋಟೆಗಾರು ಮತ್ತು ಸೋಮೇಶ್ವರ ಇವತ್ತು ಚುನಾವಣೆಯ ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ನಿಂದ ಹೊರಗೆ ಇಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಲ್ಲಾಲ ವಿಧಾನಸಭಾ ಕ್ಷೇತ್ರದಲ್ಲಿ 11 ಗ್ರಾಮಗಳನ್ನು ಸೇರಿಸಿಕೊಂಡು ನಾವು ಇವತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಾವುಗಳು ಭಾಗವಹಿಸಬೇಕಾಗ್ತದೆ. ಅಭ್ಯರ್ಥಿ ಯಾರೇ ಇರಲಿ, ಒಂದು ಮಾತನ್ನ ಕಾರ್ಯಕರ್ತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವತ್ತೂ ಕೂಡ ನನ್ನ ಘೋಷಣೆ ಅಥವಾ ನನ್ನ ಮಾತೇ ಇದೆ, ಅಧಿಕಾರಕ್ಕಾಗಿ ಯಾರೂ ಕೂಡ ಹೆಚ್ಚಾಗಿ ಮೇಲಿಗೆ ಬೀಳಬೇಡಿ. ಅಧಿಕಾರ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ. ಪಕ್ಷ ಅನ್ನುವಂಥ ನೆಲೆಯಲ್ಲಿ ಕೆಲಸ ಮಾಡಬೇಕು. ಅಧಿಕಾರ ಯಾರಿಗೂ ಕೂಡ ನಾವು ನಿರೀಕ್ಷೆ ಮಾಡುವುದು ಸಹಜ. ನಾವು ಕೂಡ ಅಧಿಕಾರಕ್ಕಾಗಿ ನಿರೀಕ್ಷೆ ಮಾಡ್ಬೋದು. ಆದರೆ ಎಲ್ಲರೂ ಕೂಡ ಯೋಗ್ಯತೆ ಇದೆ. ಒಂದಲ್ಲ ಒಂದು ದಿನ ಅಧಿಕಾರ ಬಂದೇ ಬರುತ್ತೆ. 42 ವರ್ಷಗಳ ಕಾಲ ದುಡಿದಂಥ ಸದಾಶಿವಲಾಲ್ ಅವರಿಗೆ ಇವತ್ತು ಮೂಡ ಅಧ್ಯಕ್ಷ ಸಿಕ್ಕಿದೆ. ಸಿಗುವುದಿಲ್ಲ ಅಂತ ಏನಿಲ್ಲ. 22 ವರ್ಷ ದುಡಿದಂಥ ನನಗೆ ಉಲ್ಲಾಲ ನಗರಸಭೆ ಪುರಸಭೆ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿತ್ತು. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಇವತ್ತು ಮೆಚ್ಚುತ್ತಾ ಇದ್ದೇವೆ ಅಂತ ಹೇಳಿದರೆ, ಜಾತ್ಯತೀತ ಶಕ್ತಿಗಳು, ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಈ ರೀತಿ ಕೂತುಕೊಂಡು ಮಾತನಾಡತಕ್ಕಂಥ ಅಥವಾ ಸೇರತಕ್ಕಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಯಾವ ಭಾರತೀಯ ಜನತಾ ಪಕ್ಷ ಅಲ್ಲ, ಯಾವ ಜನತಾದಳ ಅಲ್ಲ, ಯಾವುದೇ ಇನ್ನಿತರ ಮತೀಯ ಪಕ್ಷಗಳು ಅಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಂವಿಧಾನ ಬೇಕು. ಕಾಂಗ್ರೆಸ್ ಪಕ್ಷದ ಇವತ್ತು ಕಾರ್ಯಕ್ರಮ ಬೆಳಗಾವಿಯಲ್ಲಿ ಅದೇ ಇದೆ. ನಮ್ಮ ಸಂವಿಧಾನ, ನಮಗೆ ಸಂವಿಧಾನ ಕೊಟ್ಟಿರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪು ಮಾಡತಕ್ಕಂಥ ಒಂದು ವಿಚಾರ, ಇನ್ನಿತರ ಎಲ್ಲ ವಿಚಾರಗಳನ್ನು ಸೇರಿಸಿಕೊಂಡು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾರೆ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ನಿಲುವಿನ ಒಂದು ಸಿದ್ಧಾಂತವನ್ನು ಜನಸಾಮಾನ್ಯರಿಗೆ ತಿಳಿಸತಕ್ಕಂಥ ಅಗತ್ಯ ಇದೆ. ನಮಗೆ ಸ್ವಲ್ಪ ದೂರದ ಊರಾಗಿರ್ಬೋದು, ಆದರೆ ನಮ್ಮ ಶಾಸಕರಿದ್ದವರೆಗೆ ಅದು ಯಾವತ್ತೂ ಕೂಡ ದೂರದ ಊರಾಗಲಿಕ್ಕಿಲ್ಲ. 2 ಸಲ ಕೂಡ ನಮ್ಮ ಬೆಳಗಾವಿಗೆ ನಮ್ಮೆಲ್ಲ ಗ್ರಾಮದ ಜನವು ಕೂಡ ಮಹಿಳೆಯರು ಸಮೇತ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ. ಭವಿಷ್ಯದ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಮೇಡಮ್ ಅವರೊಂದು ಮಾತನ್ನು ಹೇಳಿದರು. ನಿಜವಾದ ಸತ್ಯವಾದಂಥ ಮಾತೆ. ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಭಾವನೆಯಿಂದ ಇವತ್ತು BJP ಅವರು ಮತವನ್ನು ಪಡೆಯುತ್ತಾ ಇದ್ದರೆ ಬಿಟ್ಟರೆ ಅಭಿವೃದ್ಧಿಯ ವಿಚಾರದಲ್ಲಿ ಅವರದಿಲ್ಲ. ಅವರ ಯಾವ ಶಾಸಕರ ಇತಿಹಾಸವನ್ನು ತೆಗೆದರೂ ಕೂಡ ಹರೀಶ್ ಪೂಂಜನಿಂದ ಹಿಡಿದು ಮಂಗಳೂರಿನ ವೇದವ್ಯಾಸ್ ಕಾಮತ್ವರೆಗೆ ಯಾರೇ ಇದ್ರೂ ಕೂಡ ಉಲಿಪಾಡಿ ರಾಜೇಶ್ ನಾಯ್ಕ ಅವರು ಸ್ವಲ್ಪ ಕಡಿಮೆ ಮಾತಾಡು ಇಲ್ಲ ಅಂತ ಹೇಳಿದರೆ ಅವರು ಕೂಡ ಅದೇ. ಎಲ್ಲಿಯವರೆಗೆ ಅಂತ ಹೇಳಿದರೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನೇ ಮಾಡುವುದು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ನಮ್ಮಲ್ಲೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕಲ್ಲಡ್ಕ ಪ್ರಭಾಕರ ಭಟ್ಟ ಅಂತೇಳಿ ಒಬ್ಬರು ಇದ್ದಾರೆ. ನಾನು ಅವರಿಗೆ ಭಟ್ಟ ಅಂತ ಕರೆಯುವುದು, ಯಾಕೆಂದರೆ ಪ್ರಾಯ ನಮಗಿಂತ ಸೀನಿಯರ್ ಇರ್ಬೋದು, ಬಟ್ ಅವರ ಆ ಒಂದು ನೇಚರ್ ಅದು ಸಣ್ಣ ಮಕ್ಕಳಿಗಿಂತಲೂ ಕಡೆ. ಹಾಗಾಗಿ ಅಂಥವರು ಇರತಕ್ಕಂಥ ಹೊರಗೆ ಅವರೊಂದು ಶ್ರೀರಾಮ ಶಾಲೆ ಅಂತ ಹೇಳಿದೆ. ಬಂಟ್ವಾಳದಲ್ಲಿ ರಮಣತ್ರಯನ್ನು ಸೋಲಿಸಬೇಕಿದ್ರೆ ಒಂದು ಕಾರಣ ಅದೇ ಆಗಿತ್ತು. ಯಾವ ಕಾನೂನಿನ ಪ್ರಕಾರ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಶಾಸಕರಾಗಿ ರಮಣತ್ರಯವರು ಮಾಡಿದರು. ಅವರ ಹತ್ರ ನಾವು ಪ್ರಶ್ನೆಯನ್ನು ಕೇಳಿದ್ದು ಅವತ್ತು ಕೂಡ ಇಷ್ಟೇ, ಏನು ಅಂತ ಹೇಳಿದರೆ, ಯಾವ ಮೂಕಾಂಬಿಕೆ ದೇವಸ್ಥಾನದಿಂದ ನಿಮ್ಮ ಶಾಲೆಗೆ ನೀವು ಅನುದಾನವನ್ನು ತರಿಸಿಕೊಂಡು ಬರ್ತಾ ಇದ್ರಿ, ಅದು ಕಾನೂನು ಪ್ರಕಾರ ಸರಿಯಾಗಿಲ್ಲ. ಕಾನೂನು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ತಾಲೂಕಿನ ಒಳಗಡೆ ಇರತಕ್ಕಂಥ ಯಾವುದಾದ್ರೂ ಒಂದು ದೊಡ್ಡ ದೇವಸ್ಥಾನದಿಂದ ಆದಾಯ ಬರತಕ್ಕಂಥ ದೇವಸ್ಥಾನದಿಂದ ಆ ತಾಲೂಕಿನಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗೆ ಆ ವ್ಯವಸ್ಥೆಯನ್ನು ಮಾಡುವಂಥದ್ದು ಇದ್ದದ್ದು. ಅಲ್ಲಿ ಅಡ್ಡಂತಾಯರು ಅಧ್ಯಕ್ಷರಾದರು, ಪ್ರಭಾಕರ ಭಟ್ರು ಶಿಷ್ಯ. ಆದ ಕಾರಣಕ್ಕಾಗಿ ಅಲ್ಲಿಂದ ಬರ್ತಾ ಇದ್ರು. ಉಳಿಪಾಡಿ ಅವರು ಗೆದ್ದ ನಂತರ ಮರು ತಿಂಗಳು ಪಡ್ಕೊಂಡದ್ದು ಈ ಪ್ರಭಾಕರ ಭಟ್ಟ ಕೂಡ ಅದೇ ಸರ್ಕಾರದ ಅನ್ನದಾಸೋಹದ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷ ಮಾಡಿದ್ದು. ಹಾಗಾಗಿ ಬಂಧುಗಳೇ, ಹೆಚ್ಚು ಮಾತನಾಡುವಂಥ ಸಂದರ್ಭ ಅಲ್ಲ. ನಾವೆಲ್ಲರೂ ಕೂಡ ಬಹಳಷ್ಟು ಒಗ್ಗಟ್ಟಿನಿಂದ UT ಖಾದರ್ ಅವರು ಚುನಾವಣೆಗೆ ದುಡಿತೇವೆ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಕಾಂಗ್ರೆಸ್ ಪಕ್ಷದ ಯಾವ ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಸಹಕಾರಿ ಸಂಘಗಳ ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಶ್ರಮಪಟ್ಟು ದುಡಿದು ಕಾಂಗ್ರೆಸ್ ಪಕ್ಷವನ್ನು ಮೇಲೆತ್ತರಕ್ಕೆ ಕೊಂಡೋಗತಕ್ಕಂಥ ಕೆಲಸವನ್ನು ಮಾಡಿದವರು
ಕಾರ್ಯಕರ್ತ ಬಂಧುಗಳಿಗೆ ಯಾರಿಗೂ ಕೂಡ ನಾವು ನಾಯಕರು ಯಾರೂ ಅಲ್ಲ. ಇಲ್ಲಿ ಯಾವ ನಾಯಕನಿಂದಲೂ ಕೂಡ ಒಂದು ಪಕ್ಷವನ್ನು ಕೇವಲ ನಾಯಕನಿಂದ ಗೆಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಾರ್ಯಕರ್ತರು ನಮಗೆ ಕೈ ಜೋಡಿಸ್ತಾರೆ, ಯಾವಾಗ ಗ್ರಾಮದ ಮೂಲೆ ಮೂಲೆಯಲ್ಲಿ ಮನೆ ಮನೆಗೆ ಹೋಗಿ ಮತವನ್ನು ಯಾಚಿಸಿ ಆ ಮುಖಾಂತರ ಮಾತ್ರ ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಟುಕೊಂಡಿರುವವನು ನಾನು. ಹಾಗಾಗಿ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರಿಗೆ ನಾನು ಬಹಳಷ್ಟು ಆಭಾರಿಯಾಗಿ ನನ್ನ ಮಾತನ್ನು ಮುಗಿಸ್ತೇನೆ. ಸಭೆಯಲ್ಲಿ ಉಪಸ್ಥಿತಿರತಕ್ಕಂಥ ನಮ್ಮ ಬ್ಲಾಕಿನ ಅಧ್ಯಕ್ಷರೇ, ಅದೇ ರೀತಿ KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಮಿಸತಕ್ಕಂಥ ಮಿಟಿಲ್ಡಾ ಮೇಡಮ್ ರವರೇ, ನಮ್ಮ ನಗರಾಭಿವೃದ್ಧಿ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ರವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪ್ರೀತಿಯ ಪಕ್ಷದ ಬಂಧುಗಳೇ, ಈಗಾಗಲೇ ಹೇಳಿದರು, ನಮ್ಮ ಕೋಟೆಕಾರ ಸಹಕಾರಿ ಕ್ಷೇತ್ರದಿಂದ ನಮ್ಮ ಕೃಷ್ಣ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ರಮೇಶ್ ಶೆಟ್ಟಿ ಬೋಳಿಯಾರವರು, ಅದೇ ರೀತಿ ನಮ್ಮ ಸದಾಶಿವ ಉಳ್ಳಾಳ್ರು ಎಲ್ಲರೂ ನಮ್ಮ ಪಕ್ಷದ ನಾಯಕರುಗಳ ಒಂದು ಸಹಕಾರದಿಂದ ಇವತ್ತು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ 12ಕ್ಕೆ 12 ಸೀಟನ್ನು ಗೆಲ್ಲಿಸಲಿಕ್ಕೆ ಈ ಸಹಕಾರಿಯಾಗಿದ್ದಾರೆ. ಅದೇ ರೀತಿ ನಮಗೆ ನಮ್ಮ ಎಲ್ಲ ನಮ್ಮ ಗ್ರಾಮಗಳಲ್ಲಿ 14 ಗ್ರಾಮ ಬರುತ್ತೆ ನಮ್ಮ ಈ ಬ್ಯಾಂಕಿಗೆ. ಆ 14 ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಬಹಳಷ್ಟು ದುಡಿದಿದ್ದಾರೆ. ಅವರಿಗೆಲ್ಲರೂ ಕೂಡ ನಾವು ಭಾರಿಯಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಹೇಳಿದರು, ಪಕ್ಷದ ಸಂಘಟನೆ, ನಾವು ಪಕ್ಷ ಸಂಘಟನೆ ಮಾಡದಿದ್ದರೆ ಖಂಡಿತವಾಗಿಯೂ ನಮಗೆ ಪಕ್ಷ ಮುಂದಕ್ಕೆ ಹೋಗಲಿ ಬಹಳ ಕಷ್ಟ ಇದೆ. ಈಗಾಗಲೇ ನಮಗೆಲ್ಲರಿಗೂ ಗೊತ್ತುಂಟು, ನಾವು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಪಕ್ಷ ಸಂಘಟನೆ ಆಗಲಿಕ್ಕೆ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗಾಗಲೇ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಆದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಯಾರಿಗೆ ನಮ್ಮ ಪಕ್ಷ ಸೀಟ್ ಕೊಡಲಿ, ನಾವೇ ನಿಂತಿದ್ದೇವೆ ಅನ್ನುವಂಥ ನಿಲುವಿನಲ್ಲಿ ನಾವು ಕೆಲಸ ಮಾಡಿ ಯಾರಿಗೆ ಸೀಟ್ ಕೊಟ್ಟರು ಕೂಡ ಅವರನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ. ಪಕ್ಷ ಸಂಘಟನೆ ಇನ್ನಷ್ಟು ಬಲವರ್ಧನೆಗೊಳಿಸಲಿಕ್ಕೆ ನಾವೆಲ್ಲ ಸಹಕಾರಿಯಾಗೋಣ ಅಂತೇಳಿ ಈ ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿದೆ. ಸಭಾಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಅವರೇ, ಮಾಜಿ ಅಧ್ಯಕ್ಷರು, ಹಾಲಿ ಮೂಡ ಅಧ್ಯಕ್ಷರು ಆತ್ಮೀಯರಾದಂಥ ಸದಾಶಿವ ಉಳ್ಳಾಳ್ ಅವರೇ, ಈಗಾಗಲೇ ಉಸ್ತುವಾರಿಗಳಾಗಿ ಬಂದಂಥ ಮೇಡಮ್ ಅವರೇ, ಅಬ್ಬಾಸ್ ಅಲಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಪಕ್ಷದ ಹಿರಿಯ ನಾಯಕರುಗಳೇ, ವೇದಿಕೆ ಮುಂಭಾಗದಲ್ಲಿರುವಂತಹ ವಿವಿಧ ಸ್ತರದ ನಾಯಕಿಯರ ಬಂಧುಗಳೇ, ರಮೇಶ್ ಶೆಟ್ಟಿ ಅವರೊಂದು ಮಾತನ್ನು ಹೇಳಿದರು. PS ಅಬ್ದುಲ್ಲಾ ಅವರು ಸ್ವಲ್ಪ ಸಮಯದಿಂದ ಸಭೆಗೆ ಬಂದಿಲ್ಲ, ನೀವು ಅವರನ್ನು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ. ಅದಕ್ಕೊಂದು ಕಾರಣವೂ ಇದೆ. ನಾನು ಈ ಬರದ ಸಮಯದಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ. ಪುರಸಭೆ ಮತ್ತು ನಗರಸಭೆ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳೆಲ್ಲ ಬದಲಾವಣೆ ಆಗಿದ್ದಾರೆ. ಯಾರು ಅಲ್ಲಿ ಸೇವೆ ಮಾಡಿ ನಿವೃತ್ತಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನೂತನವಾಗಿ ಯಾರು ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇವತ್ತಿನ ಅಜೆಂಡದ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಪ್ರಥಮವಾಗಿ ಮೇಡಮ್ ಅವರು ಅದಕ್ಕೆ ಬೇಕಾದ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ಮುಂದೆ ವಿವರವಾಗಿ ಹೇಳಿದ್ದಾರೆ. ನಂತರ ಮಾತನಾಡಿದಂಥ ಮುಸ್ತಫಾ ಅವರು, ಸದಾಶಿವ ಉಳ್ಳಾಳ್ ಅವರು, ಅಬ್ಬಾಸ್ ಅಲಿ ಅವರು, ದಿನೇಶ್ ರೈ ಅವರು, ಇವರು ಕೂಡ ಸಾಕಷ್ಟು ಮಾತುಗಳನ್ನು ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅನ್ನುವಂಥದ್ದು ಇದೊಂದು ವಿಶೇಷ. ಇಲ್ಲಿ ನೀವೇ ಅರ್ಥ ಮಾಡಿಕೊಳ್ಳಿ, UT ಫರೀದ್ ಅವರನ್ನು ನಾವು 4 ಸಲ ಆಯ್ಕೆ ಮಾಡಿದ್ದೇವೆ. ನಂತರದ ದಿನಗಳಲ್ಲಿ UT ಖಾದರ್ ಅವರನ್ನು 5 ಸಲ ನಾವು ಆಯ್ಕೆ ಮಾಡಿದ್ದೇವೆ. ಇಲ್ಲಿ ನಮಗೆ ಭಾಳ ಹೆಮ್ಮೆ ಇದೆ. ಆಯ್ಕೆಯಾಗಿ ಹೋದಂಥ UT ಫರೀದ್ ಅವರು 4 ಸಲ ಆಯ್ಕೆಯಾದರೂ ಅವರಿಗೆ ಸಚಿವರಾಗುವಂಥ ಭಾಗ್ಯ ಬರಲಿಲ್ಲ. ಆದರೆ 224 ಕ್ಷೇತ್ರದ ಶಾಸಕರಲ್ಲಿ UT ಫರೀದ್ ಅವರು ಒಬ್ಬ ಸಮರ್ಥ ಶಾಸಕರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಅವರ ಗಳಿಕೆ ಸಮಯದಲ್ಲಿ ಅವರಿಗೂ ಅವರ ಮಗ UT ಖಾದರ್ ಅವರಿಗೂ ಉತ್ತರ ದಕ್ಷಿಣದ ವ್ಯತ್ಯಾಸ ಇದೆ. UT ಫರೀದ್ ಅವರ ಕ್ರಮ ಹೇಗೆ ಅಂತ ಹೇಳಿದರೆ, ನಾವು ಅವರ ಮನೆಗೆ ಹೋಗಿ, ಸದಾಶಿವ ಉಳ್ಳಾಳ್ ಅವರಿಗೂ ಗೊತ್ತಿದೆ, ನಾವು ಇಲ್ಲಿ ಸೇರಿದವಂದ್ರೆ ಎಲ್ರಿಗೂ ಗೊತ್ತಿದೆ. ಆವಾಗ ಡಯಲ್ ಫೋನ್ ಇತ್ತು, ಇದನ್ನು ತಿರುಗಿಸಿ ಅವರ ಕೈಗೆ ಕೊಡಬೇಕು. ಆ ರಿಸೀವರ್ ಅವರು ತೊಗೊಂಡ್ರಂತಾರೆ, ಆದರೆ ಆ ಕೆಲಸ ನಮ್ಮಲ್ಲಿ ಆಯಿತು ಅಂತ ಲೆಕ್ಕ. ಆ ರೀತಿ ಅವರ ಕೆಲಸ ಆದರೆ, ಇದೀಗ UT ಖಾದರ್ ಅವರು ಒಂದು ಮನೆಗೆ ಹೋಗ್ತಾರೆ. ಆವಾಗ ಅಲ್ಲಿ ಹೆತ್ತ ಮಗುವನ್ನು ಕರ್ಕೊಂಡು ಬಂದು ಅವರ ಕೈಯಲ್ಲಿ ಕೊಡ್ತಾರೆ. ಹೆಚ್ಚಿನ ಮನೆಗಳಲ್ಲಿ ಈ ಮಗುವಿನ ಹೆಸರೇನು ಅಂತ ಕೇಳ್ತಾರೆ.
ಹೆಸರು ಗೊತ್ತು ಬಾವ ಇಲ್ಲ ಏನೋ ಒಂದು ಹೇಳ್ತಾರೆ. ಎರಡನೇ ಸಲ ಹೋದಾಗ ಆ ಮಗುವಿನ ಹೆಸರನ್ನು ಹೇಳಿ ಅವರು ಕರೆಯುತ್ತಾರೆ. ಇಂಥ ಒಂದು ವಿಶೇಷವಾದಂತಹ ಒಂದು ನೆನಪಿನ ಶಕ್ತಿ ಮತ್ತು ವಿಶೇಷವಾದಂಥ ಒಂದು ಪ್ರತಿಭೆ ಅವರಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೂ ಕೂಡ ನಾನು ಸಂತೋಷ ಪಡ್ತಾ ಇದ್ದೆ. ಇದೀಗ ಈ ರೀತಿ ನಾನು ಭಾಷಣ ಮಾಡುವವನಿಗೆ ಸ್ವಲ್ಪ ಸಮಯ ಇರಬೇಕಾಗುತ್ತೆ. ಈಗ ಸಮಯಾವಕಾಶ ಕಡಿಮೆ ಇದೆ, ಆದ್ದರಿಂದ ಹೆಚ್ಚು ಮಾತನಾಡಲಿಕ್ಕೆ ನಾವು ಹೋಗೋದಿಲ್ಲ. ಆದರೆ ನಮಗೆಲ್ಲರಿಗೂ ಒಂದು ಸಂತೋಷ ಇದೆ. ಉಳ್ಳಾಳ ವಿಧಾನಸಭಾ ಕ್ಷೇತ್ರದಿಂದ ನಾವು ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಮಗೆ ಖುಷಿಯಾಗುತ್ತೆ. ನಾವು ಎಲ್ಲಿಯಾದರೂ ಕೂಡ ಯು ಟಿ ಖಾದರ್ ಅವರ ಕ್ಷೇತ್ರದಿಂದ ಬಂದವರು ಅಂತ ಹೇಳಿದರೆ ನಮಗೆ ಅಲ್ಲಿ ಒಂದು ಚಾರ್ ಖಂಡಿತ ಇದೆ. ಆದ್ದರಿಂದ ಈ ಕ್ಷೇತ್ರ ಇನ್ನೂ ಕೂಡ ಇಲ್ಲಿ ಯಾವುದೇ ತೊಂದರೆ ಇಲ್ಲದೆ ಜಿಲ್ಲಾ ಪಂಚಾಯತ್ ಬರಲಿ, ತಾಲೂಕ್ ಪಂಚಾಯತ್ ಬರಲಿ, ಯಾವುದೇ ಬರಲಿ, ಇಲ್ಲಿ ಖಂಡಿತ ನಾವು ಗೆಲುವನ್ನು ಕಾಣ್ತೇವೆ. ಇದೀಗ ಮೊನ್ನೆಯ ಚುನಾವಣೆ ಬಗ್ಗೆ ಮುಸ್ತಫಾ ಅವರು ಭಾಳ ವಿವರವಾಗಿ ಹೇಳಿದರು. ಸೊಸೈಟಿಯ ಬಗ್ಗೆ ಹೇಳೋದಾದರೆ ಅದರಲ್ಲಿ ಕೂಡ ಭಾಳ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ಎಳೆಯ ವಯಸ್ಸಿನಲ್ಲಿ ಬ್ಯಾಂಕಿಗೆ ಹೋಗುವಂಥ ಅವಕಾಶ ಇರಲಿಲ್ಲ. ಜಾಮೀನು ಸಾಲ ಅಂತೇಳಿ 3 ಜನ ಸೇರಿ ಸಾಲ ತೆಗೆಯುವುದು, ಅದು ಈ ಕೋಟಕಾರ ವ್ಯವಸಾಯ ಸಹಕಾರ ಸಂಘದಿಂದ ತೆಗೆಯುವಂಥ ಒಂದು ಕ್ರಮ ಇತ್ತು. ಆವಾಗ ಬಡವರಿಗೆ, ಆರ್ಥಿಕವಾಗಿ ತೀರಾ ಹಿಂದೆ ಉಳಿದವರಿಗೆ ಅವರಿಗೆ ಆಶ್ರಯ ಕೊಟ್ಟಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಕೋಟಕಾರ ಸಹಕಾರಿ ಸಂಘ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇವತ್ತು ನಾನು ಭಾಳಷ್ಟು ಹೆಮ್ಮೆ ಪಡ್ತಾ ಇದ್ದೇನೆ. ಆದ್ದರಿಂದ ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಚುನಾವಣೆಗಳಲ್ಲಿ ನಾವೆಲ್ಲರೂ ಏನು ಈ ರೀತಿ ಈಗ ಬಂದಿದ್ದಾರೆ, ಇವರೆಲ್ಲರೂ ಕೂಡ ಒಟ್ಟಾಗಿ ಈಗ ಯಾರೊಬ್ಬರು ದಿನೇಶ್ವರವರು ಹೇಳಿದರು, ಯಾರು ನಾಯಕರಲ್ಲಿ ಏನು ಸಣ್ಣ ವ್ಯತ್ಯಾಸ ಇದ್ದರೂ ಕೂಡ ಅದನ್ನು ಕಾರ್ಯಕರ್ತರು ಅದನ್ನು ತಲೆಗೆ ತಗೊಳ್ಳದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಈಗ ಕಳೆದ ಸದಾಶಿವ ಉಳ್ಳಾಳರವರು ಈ ಬ್ಲಾಕಿನ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದನ್ನು ಅದೇ ರೀತಿ ಅದಕ್ಕಿಂತಲೂ ಇನ್ನೂ ಕೂಡ ಹೆಚ್ಚಿನ ಹುರುಪಿನಲ್ಲಿ ರಮೇಶ್ ಶೆಟ್ಟಿಯವರು, ಅವರ ತಂಡ, ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಅವರು, ಅದರ ಪದಾಧಿಕಾರಿಗಳು ಎಲ್ಲರೂ ಸದಸ್ಯರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ನಿಮ್ಮೊಂದಿಗೆ ನಾವು ಕೆಲಸ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಿಮಗೆ ಆಶೀರ್ವಾದವನ್ನು ಕೊಡ್ತೇನೆ ಅಂತ ಮಾತನ್ನು ಹೇಳುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊನ್ನೆ ವಿಜಯಿಯಾದಂಥ 6 ಮಂದಿಗಳಿಗೆ ಕೂಡ ನಾವು ಬ್ಲಾಕ್ ವತಿಯಿಂದ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ನಂತರ ಅದರೊಟ್ಟಿಗೆ ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ದೇವರ ಶೆಟ್ಟಿ ಅವರಿಗೂ, ಪರಿಶಿಷ್ಟ ಜಾತಿ ಅಧ್ಯಕ್ಷರಾದ ದಿನೇಶ್ ಭಟ್ನಗರ್ ಅವರಿಗೂ ಕೂಡ ಸನ್ಮಾನ ಮಾಡಲಿದ್ದೇವೆ. ಅದೇ ರೀತಿ ಅಸಂಘಟಿತ ಕಾರ್ಮಿಕ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದಂಥ ಜಸಿಂತ ಅಮ್ಮಣ್ಣ ಒಟ್ಟಿಗೆ 9 ಜನರಿಗೆ ಕೂಡ ಕೂತ್ಕೊಂಡು ನಾವು ಸನ್ಮಾನ ಮಾಡಲಿಕ್ಕಿದೆ. ಎಲ್ಲರೂ ಸಹಕರಿಸಬೇಕಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆ ಕಾರುಗುತ್ತು, ಉಪಾಧ್ಯಕ್ಷರಾಗಿ ಅಬುಸಾಲಿ ಕಿನ್ಯ, ಕೃಷ್ಣ ಶೆಟ್ಟಿ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ಅಬ್ಸಾಲಿ ಕಿನ್ಯ ಅವರಿಗೆ ಸನ್ಮಾನಿಸಲಿಕ್ಕಿದ್ದಾರೆ ನಮ್ಮ ಮೂಡಾದ ಅಧ್ಯಕ್ಷರಾದ ಶ್ರೀ ಸದಾಶಿವಲಾಲ್ರವರು. ಅವರೊಟ್ಟಿಗೆ ಮೆಟಿಲ್ಡಾ ಡಿಸೋಜರ್ ಅವರು ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದರು.